ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಡೈರಿ ಡೇ ಹಾಗೆ ಪ್ಯಾರಾಗಾನ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಾಂಜಾ ದಂಧೆ ಅಥವಾ ಯುವಕರು ಗಾಂಜಾಕ್ಕೆ ಬಲಿಯಾಗ್ತಾ ಇರುವುದು ಅಥವಾ ಈ ಗಾಂಜಾದ ಡ್ರಗ್ಸ್ ಮಾಫಿಯಾದ ಕಬಂಧ ಬಾಹುಗಳಲ್ಲಿ ನಮ್ಮ ಜಿಲ್ಲೆ ನರಳ್ತಾ ಇರುವುದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಹತ್ಯೆಗಳು ಕೂಡ ಆಗ್ತಾ ಇರುವುದಕ್ಕೆ ಏನು ಕಾರಣ ಎನ್ನುವಂಥ ಒಂದು ಪ್ರಶ್ನೆಯನ್ನು ಹಿಡಿದುಕೊಂಡು ಹುಡುಕಲೇಬೇಕಾಗಿದೆ. ಕಾಂಗ್ರೆಸ್ BJP ಪರಸ್ಪರ ಆರೋಪ ಪ್ರತ್ಯಾರೋಪವನ್ನು ಮಾಡ್ತಾನೆ ಇದೆ. ಗಾಂಜಾ ಬೆಳಿಲಿಕ್ಕೆ ಕಾಂಗ್ರೆಸ್ ಕಾರಣ ಅಂತೇಳಿ BJP ಮುಖಂಡರು ಹೇಳಿದರೆ, ಕಾಂಗ್ರೆಸ್ನ ಮುಖಂಡರ ಪ್ರಕಾರ ನಮ್ಮಲ್ಲಿ ಕಂಟ್ರೋಲ್ ಇರುವಷ್ಟು ಬೇರೆ ಎಲ್ಲೂ ಕೂಡ ಜಿಲ್ಲೆಗಳಲ್ಲಿ ಗಾಂಜಾ ಕಂಟ್ರೋಲ್ ಇಲ್ಲ. ನಾವು ಅಷ್ಟು ಬಹಳ ನಮ್ಮ ಪೊಲೀಸ್ ಇಲಾಖೆ ಸುವ್ಯವಸ್ಥಿತವಾಗಿ ಗಾಂಜಾವನ್ನು ಹದ್ದುಬಸ್ನಲ್ಲಿ ಕೆಲಸ ಮಾಡ್ತಾ ಉಂಟು ಅಂತೇಳಿ. ಹಾಗಾದರೆ ಯಾಕೆ ಹೀಗೆ ಗಾಂಜಾದ ವಿಷಯ ಮತ್ತೆ ಚರ್ಚೆ ಬರ್ತಾ ಉಂಟು? ಗಾಂಜಾ ಮಾಫಿಯಾ ಬೆಳಿಲಿಕ್ಕೆ ಯಾರು ಕಾರಣ? ಈ ಬಗ್ಗೆ ನಮ್ಮನಿಗೆ ಚರ್ಚೆ ಮಾಡಲಿಕ್ಕೆ ಕರಾವಳಿ ಕರ್ನಾಟಕದ ಇಬ್ಬರು ಗಣ್ಯ ರಾಜಕೀಯ ನಾಯಕರಿದೆ. ಒಬ್ಬರು ಶ್ರೀಯುತ ರಹೀಂ ಉಚ್ಚಿಲ ಅವರು BJPಯ ರಾಜ್ಯದ ಅಲ್ಪಸಂಖ್ಯಾತ ಮೋರ್ಚಾದ ಉಪಾಧ್ಯಕ್ಷರು, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀಯುತ ದಿನೇಶ್ ಕುಂಪಲ್ ಅವರು ಉಳ್ಳಾಲ ಕಾಂಗ್ರೆಸ್ನ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರು, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಓಕೆ, ಸೊ ರೇಮುಚ್ ಅವರು, ನೀವು ಆರೋಪ ಮಾಡ್ತಾ ಇದ್ರಿ ಮನೆ ಜುಬೇರ್ ಪ್ರಕರಣದಲ್ಲಿ ಕೂಡ ಹಾಗೆ ಗಾಂಜಾದ ಇದರಲ್ಲೇ ಮಾಫಿಯಾದಲ್ಲಿ ನಮ್ಮ ಜಿಲ್ಲೆ ಇದೆ, ಅದಕ್ಕೆ ಕಾಂಗ್ರೆಸ್ನವರು ಅಂತ ಅದು ಹೇಳಬೇಕಂತ ಸಾಕ್ಷ್ಯ ಉಂಟಾ ಅಥವಾ ನಿಮ್ಮ ಆರೋಪದಲ್ಲಿ ಏನು? ಈಗ ಮಂಗಳೂರು ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಶಾಲಾ ಕಾಲೇಜುಗಳ ಹೊರಭಾಗದಲ್ಲಿ, ಆಮೇಲೆ ಯಾವುದೇ ಗಲ್ಲಿಗಳಲ್ಲಿ ಹೋದರೆ, ಗೂಡಂಗಡಿಗಳಲ್ಲಿ, ಆಮೇಲೆ ಜೈಲಿನ ಒಳಗೆ ನಿರಾತಂಕವಾಗಿ ಹೋಗಂಥದ್ದು, ಇದೆಲ್ಲವನ್ನು ಪೊಲೀಸರು ಆಗಾಗ ಕಂಡು ಹುಡುಕಿ ಒಂದು ಪ್ರಕರಣವನ್ನು ಬಯಲಿಗೆ ತೆರೆಯುತ್ತಿರುವುದರಿಂದ ಇದು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ನಮಗೆ ಒಂದು ದಾಖಲೆ. ಆಮೇಲೆ ಜಿಲ್ಲೆಯಲ್ಲಿ ಒಂದು ಉಸ್ತುವಾರಿ ಸಚಿವರುಗಳು ಅಥವಾ ಒಂದು ಉಳ್ಳಾಳದಂತಹ ಪ್ರದೇಶದಲ್ಲಿ ಯುಟಿಕಾದರಂಥ ಸಚಿವರು ಇದ್ದಾಗ ನಮ್ಮ ಒಂದು ಜವಾಬ್ದಾರಿಯಾಗಿರ್ತದೆ, ನೈತಿಕ ಹೊಣೆಯಾಗಿರ್ತದೆ. ಈಗ ನಾವು ಆಡಳಿತ ಮಾಡತಕ್ಕಂಥ ಜಿಲ್ಲೆಗಳಲ್ಲಿ ಅಂಥದ್ದು ವ್ಯಾಪಕವಾಗಿ ಸಂಭವಿಸಿದ್ರೆ ಅದಕ್ಕೆ ನಾವೇ ನೇರ ಹೊಣೆ ಅನ್ನತಕ್ಕಂಥದ್ದನ್ನು ನಾವಲ್ಲ, ಅವರೇ ಸ್ವತಃ ಹೇಳಬೇಕಾಗ್ತದೆ. ಒಂದು ನಿಮಿಷ, ಅದು ಯಾರಂತ ಹೇಳಿದ್ರೆ ನಾನು ಬರೀ ಕಾಂಗ್ರೆಸ್ ಅಂತ ಹೇಳುದಲ್ಲ, ಅವರ ಜಾಗದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಇದ್ರು ಕೂಡ, ಬಿಜೆಪಿ ಅವರು ಇದ್ರು ಕೂಡ ಅಂಥದ್ದು ಪ್ರಕರಣ ಬಂದಾಗ ಅದು ಅವರೇ ಅಂತ ನಾವು ಹೇಳತಕ್ಕಂಥದ್ದು, ಇದರಲ್ಲಿ ನಾವು ರಾಜಕೀಯ ಮಾಡತಕ್ಕಂಥದ್ದಲ್ಲ. ಈಗ ಉದಾಹರಣೆಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಚಂದ್ರಶೇಖರ್ ಅವರು ಕಮಿಷನರ್ ಆಗಿದ್ರು, ಆಮೇಲೆ ಸಂಜೀವ್ ಪಾಟೀಲ್ ಅವರು DCP ಆಗಿದ್ರು. ಅವರು ಹಿಡಿದಷ್ಟು ಗಾಂಜಾ ಪ್ರಕರಣಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಪೊಲೀಸ್ ಅಧಿಕಾರಿಗಳು ಪತ್ತೆ ಹಚ್ಚಲಿಲ್ಲ. ಅಷ್ಟು ಅವರು ಸಮಂಜಸವಾಗಿ ಕೆಲಸ ಮಾಡಿದಂತಹ ಒಂದೇ ವಾರದಲ್ಲಿ ಅವರನ್ನ ಎತ್ತಂಗಡಿ ಮಾಡಿದ್ರು. ಅಂದ್ರೆ ನಿಮ್ಮ ಪ್ರಕಾರ ಕಾಂಗ್ರೆಸ್ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೀರಿ? ಇಷ್ಟ ಅಲ್ಲ, ಯಾಕಂತ ಹೇಳಿದ್ರೆ ಇವರ ಬೂತ್ ಮಟ್ಟದಲ್ಲಿ ಕೆಲಸ ಮಾಡತಕ್ಕಂತ ಶಕ್ತಿಗಳು, ಆಮೇಲೆ ಇವರ ಯುವ ಕಾಂಗ್ರೆಸ್ಸಿಗೆ ಕೆಲಸ ಮಾಡತಕ್ಕಂತ ಶಕ್ತಿಗಳು, ಇದು ಇವರು ಉದಾಹರಣೆ ಮೊನ್ನೆ ಡಬಲ್ ಮರ್ಡರ್ ಆಯ್ತಲ್ಲ, ಅಲ್ಲಿ ಆ ಇಬ್ಬರು ಮಕ್ಕಳು ಕೂಡ ಯುವ ಕಾಂಗ್ರೆಸ್ಗೆ ಕೆಲಸ ಮಾಡಿದವರು, ನಮ್ಮ ಹತ್ರ ದಾಖಲೆಗಳಿದೆ. ಆಮೇಲೆ ಅವರಿಗೆ ಕಡದಂತ ಗ್ರೂಪ್ ಇದೆಯಲ್ಲ, ಅವರು ಕೂಡ ಉಳ್ಳಾಳದಲ್ಲಿ ಕೂಡ ಹಾಗೆ ಜುಬೈರ್ನ ವಿರುದ್ಧವಾಗಿ ಏನು ಟಾರ್ಗೆಟ್ ಗ್ರೂಪ್ ಅಂತ ಕೆಲಸ ಮಾಡಿದೆ, ಅವರು ಕೂಡ ಮೊನ್ನೆ ಯುವ ಕಾಂಗ್ರೆಸ್ನ ಕೆಲಸ ಮಾಡಿದೆ. ನಾವೊಂದು ಬಹಳ ಸ್ಪಷ್ಟವಾಗಿ ಹೇಳ್ತೇವೆ, ಇದರ ಅರ್ಥ ಯುಟಿಕಾದರ್ ನೇರವಾಗಿ ಜನರನ್ನು ಕೊಲ್ಲಿಸಿದ್ದಾರೆ ಅಂತ ಹೇಳಿ ನಾವು ಹೇಳುವುದಲ್ಲ, ಅದು ರಮಣಾತ್ರಿ ನೇರವಾಗಿ ಕೊಲ್ಲಿಸಿದ್ದಾರೆ ನಾವು ಹೇಳತಕ್ಕಂಥದ್ದಲ್ಲ. ಈ ಶಕ್ತಿಗಳನ್ನ ಪೋಷಿಸಿದರ ಪರಿಣಾಮ ಇವತ್ತು ಇಷ್ಟೆಲ್ಲ ಕೊಲೆಗಳಾಗ್ತಾ ಇದೆ, ಇಷ್ಟೆಲ್ಲ ಆಗ್ತಾ ಇದೆ. ಇದನ್ನು ನಾವು ಖಂಡಿಸತಕ್ಕಂಥ ಇದು ಸ್ಪಷ್ಟತೆ ನಮ್ಮ. ಖಂಡಿತವಾಗಿಯೂ ರೈಮುಚ್ಚಲ್ ಹೇಳಿದ ಪ್ರಕಾರ ಅಂತ ಪ್ರಕರಣ ನಮ್ಮಲ್ಲಿ ಇಲ್ಲ, ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಈ ಗಾಂಜಾ ವ್ಯಸನಿಗಳು ಯಾರಿದ್ದಾರೆ, ಇದು ಸಮಾಜದ ಒಂದು ಪಿಡುಗಷ್ಟೇ. ಇದು ಪಿಡುಗು, ಇದು ಒಬ್ಬರ ಮೇಲೆ ಒಬ್ಬರು ಕೆಸರದ ಚಾಟ ಮಾಡುವಂತ ಒಂದು ಕೆಲಸ ಖಂಡಿತ ಅವರು ಆರೋಪ ಮಾಡಿರ್ಬೋದು. ಅದರಲ್ಲಿ 100ಕ್ಕೆ 100 ಯಾವುದೇ ಸತ್ಯಾಂಶ ಇಲ್ಲ. ಇಲ್ಲಿ BJP ಸರ್ಕಾರ ಇರುವಾಗಲೂ ಕೂಡ ಇಂಥದ್ದೇ ಇತ್ತು, ಕಾಂಗ್ರೆಸ್ ಸರ್ಕಾರ ಇರುವಾಗ ಬಹಳಷ್ಟು ಕಡಿಮೆ ಆಗಿದೆ. ಅವರೇ ಹೇಳಿದ್ದಾರೆ, ಅವರ ಬಾಯಿಂದಲೇ ಹೇಳಿದ್ದಾರೆ. ಈಗಾಗಲೇ ಚಂದ್ರಶೇಖರ್ ಕಮಿಷನ್ ಇರುವಾಗ ಹದ್ದು ಬಸ್ ಅಲ್ಲಿತ್ತು, ಅವರ ಬಾಯಲ್ಲಿ ಹೇಳಿದ್ದಾರೆ.
ವರ್ಗಾವಣೆ ಮಾಡಿದ್ದೆ ನೀವು ಅದಕ್ಕೋಸ್ಕರ. ಖಂಡಿತ ಅಲ್ಲ. ಅಧಿಕಾರಿಗಳ ಬಾಯಲ್ಲೇ ಬಂತು. ಚಂದ್ರಶೇಖರ್ ಕಮಿಷನರ್ ಅವಾಗ ಹದ್ದು ಬಸ್ತಲ್ಲಿ ಇತ್ತು. ಒಂದು ವಾರದಲ್ಲಿ ಅಂದ್ರೆ ಅದು ಕೈ ಮೀರಿ ಹೋಯ್ತು. ನಿಮ್ಮ ಅಧೀನಕ್ಕೆ ಅವರು ಬರಲಿಲ್ಲ. ಸಾಧ್ಯ ಇಲ್ಲ. ನೀವು ಹೇಳಿದಾಗ ಅವರು ಕೇಳಲಿಲ್ಲ. ಇದು ಅದಕ್ಕೋಸ್ಕರ ಅವರು ಸ್ವತಂತ್ರವಾಗಿ ಕೆಲಸ ಮಾಡಿದ್ರು. ಇವರ ಆರೋಪದಲ್ಲಿ ಹುರುಳಿಲ್ಲ. ಇದು ರಾಜಕೀಯ ಒಂದು ಕೆಸರಾಚಾಟ ಮಾತ್ರ. ರೈಮುಚ್ಚಿಲ್ ರವರಲ್ಲಿ ಮತ್ತು ಎಲ್ಲ ರಾಜಕೀಯ ಪಕ್ಷದಲ್ಲಿ ನಮ್ಮ ವಿನಂತಿ ಇಷ್ಟೇ, ಇದು ಒಂದೇ ಪಕ್ಷದವರು ಅಥವಾ ಬಿಜೆಪಿಯವರು ಮಾಡುದು, ಇದು ಕಾಂಗ್ರೆಸ್ನವರು ಮಾಡುದು ಅಂತ ಅಲ್ಲ. ಇದು ಸಾಮಾಜಿಕ ಒಂದು ಪಿಡುಗು. ಈ ಪಿಡುಗನ್ನು ಹೋಗಲಾಡಿಸಲಿಕ್ಕೆ ನಾವೆಲ್ಲರೂ ಜೊತೆಯಾಗಿ ಇದರ ವಿರುದ್ಧ ಹೋರಾಟ ಮಾಡಬೇಕು ಹೊರತು ಒಬ್ಬರಿಗೆ ದೂರ ಹಾಕಿ ನಮ್ಮ ಕೆಲಸ ಮುಗಿದ ನಮ್ಮ ನಾವು ಹೆಗಲಿನ ಭುಜವನ್ನು ಒರೆಸಿಕೊಳ್ಳುವಂತ ಕೆಲಸ ಮಾಡಬಾರದು. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಜೊತೆಯಾಗಿ ಇದರ ವಿರುದ್ಧ ಹೋರಾಟ ಮಾಡಬೇಕು ಹೊರತು ಯಾರಿಗೆ ದೂರ ಹಾಕಿ ಸುಮ್ಮನೆ ಕುತ್ಕೊಳ್ಳುವಂತ ಕೆಲಸ ಖಂಡಿತ ಅಲ್ಲ. ಸರಿ, ನಾನೊಂದು ಹೇಳ್ತೇನೆ. ಕುಂಪಳ್ರವರು ಒಂದು ಸಾಮಾಜಿಕ ಕಾರ್ಯಕರ್ತ, ನನ್ನ ಸ್ನೇಹಿತ. ಇದರಲ್ಲಿ ರಾಜಕೀಯ ಇಲ್ಲ. ಆಮೇಲೆ ಅವರು ಎಲ್ಲ ರಾಜಕೀಯ ಬೇಡ ಅಂತ ಹೇಳುವಂತದ್ದು ಕೂಡ ಸರಿ. ನಾನು ಹೇಳತಕ್ಕಂಥದ್ದು ಅವರಲ್ಲಿ ಮತ್ತು ಕಾಂಗ್ರೆಸ್ನವರಲ್ಲಿ ಮನವಿ ಏನಂತ ಹೇಳಿದ್ರೆ, ನಿಮ್ಮ ಓಟಿಗೋಸ್ಕರ ಇಂಥ ಯುವಕರ ಜಿಲ್ಲೆಯಲ್ಲಿ ಒಂದು ನಿಮಿಷ ಗಾಂಜಾ ವಿಷಯದಲ್ಲಿ ಯಾವುದೇ ಒಂದು ಹಸ್ತ ಆಗಲಿಲ್ಲ. ಮಾಡಿ ಒಂದೇ ಒಂದು ಪ್ರಕರಣ, ಈ ಗಾಂಜಾದ ವಿಷಯದಲ್ಲಿ ಒಂದೇ ಒಂದು ಪ್ರಕರಣವನ್ನು ನಾವು ಎತ್ತು ತೋರಿಸಬೇಕು. ಖಂಡಿತವಾಗಿ ಉಳ್ಳಾಗಡ್ಡೆ ವಿಷಯದಲ್ಲಿ ಪ್ರಕರಣ ಆಗಲಿಲ್ಲ. ಈ ಜುಬೇರ್ ಅವರ ಪ್ರಕರಣ ಕೂಡ ನಾವು ತೆಗೆದುಕೊಂಡ್ರೆ ಅದು ಗಾಂಜಾ ಪ್ರಕರಣ ಅಲ್ಲ. ಗಾಂಜಾದ ವಿರುದ್ಧ ಅವರು ಹೋರಾಟಗಾರರು, ಆದ್ರೆ ಅದು ಗಾಂಜಾದ ವಿರುದ್ಧ ಅಲ್ಲ. ಇದನ್ನು ಅವರ ಜೊತೆಯಲ್ಲಿದ್ದವರು ಕೂಡ ಹೇಳಿದ್ದಾರೆ, ಡಿಪಾರ್ಟ್ಮೆಂಟ್ ಕೂಡ ಹೇಳಿದ್ದಾರೆ. ಪರ್ಸನಲ್ ಗ್ರಡ್ಜ್ ಅಥವಾ ಈಗ ಯೂತ್ ಕಾಂಗ್ರೆಸ್ನ ಯಾವುದೇ ಒಂದು ಸದಸ್ಯತ್ವವನ್ನು ಹೊಂದಿದವರು ಅವರನ್ನು ಹತ್ಯೆ ಮಾಡಿದವರು ಕೂಡ ಗಾಂಜಾ ವ್ಯಸನಿ ಮಾಡಿ ಹತ್ಯೆ ಮಾಡಿದ ಅಲ್ಲ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೂಡ ಅವರು ಎರಡು ನಿಮಿಷ ನೀವು ಸುಮ್ಮನೆ ತಗೊಳ್ಬೇಕು. ನಾನು ಮಾತಾಡುವ ಅವಧಿ ಒಂದು ಹೇಳ್ತೇನೆ. ಇಲ್ಲಿ ನೋಡಿ, ಒಂದು ಅವರನ್ನು ನಾನು ಅಭಿನಂದಿಸ್ತೇನೆ. ಯುವ ಕಾಂಗ್ರೆಸ್ ಏನು ನಮ್ಮ ಜುಬೈರ್ ಇದ್ದಾರೆ, ಅವರು ಗಾಂಜಾ ವ್ಯಸನಿಗಳ ವಿರುದ್ಧ ಹೋರಾಟ ಮಾಡಿದ್ದಕ್ಕಾಗಿ ಆಗಿದ್ದು ಅಂತ ಹೇಳಿ ಅವರ ಪ್ರಾಮಾಣಿಕ ಅದಕ್ಕೆ ನಾನು ಅಭಿನಂದಿಸ್ತೇನೆ. ಇದಕ್ಕೆ ಹೇಳುದು ಪ್ರಾಮಾಣಿಕತೆ ಅಂತ ಹೇಳಿ. ಪ್ರಾಮಾಣಿಕತೆಯನ್ನು ನಾವು ಯಾವತ್ತು ಒಪ್ಪಬೇಕು ಅದು ಹೇಳಿದ್ರು. ಒಂದು ಎರಡನೇದಾಗಿ ಅಲ್ಲಿರತಕ್ಕಂತ ಆ ಟಾರ್ಗೆಟ್ ಗ್ರೂಪ್ ಏನಿದೆ ಅದು ಏನೋ ಒಬ್ಬರ ಮೇಲೆ 18 ಕೇಸುಗಳಿದೆ. ಅದರಲ್ಲಿ ತುಂಬಾ ಕೇಸುಗಳು ಗಾಂಜಾಗಳಿಗೆ ಸಂಬಂಧಪಟ್ಟದ್ದು. ಆಮೇಲೆ ಅದರಲ್ಲಿದ್ದ ವ್ಯಕ್ತಿಗಳು ಹೌದು. ಒಂದನೇದಾಗಿ ಅದೇ ಟಾರ್ಗೆಟ್ ಅಲ್ಲಿ ಇರತಕ್ಕಂತ ಒಬ್ಬ ವ್ಯಕ್ತಿ ಇವರು ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿದ್ದಾರೆ. ಅವನು ಈ ಪ್ರಕರಣದಲ್ಲಿ ಇದ್ದಾನಂತ ನಾನು ಹೇಳುವಂತದ್ದಲ್ಲ. ಇವರಿಗೆ ಏನು ಗೊತ್ತಾ, ಇವರಿಗೆ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ, ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕಾದ್ರೆ ಇಂಥ ಯುವಕರು ಬೇಕು. ನಾವು ಪ್ರಾಮಾಣಿಕವಾಗಿ ನಾನು ಹೇಳ್ತೇನೆ, ಈ ಕಾರ್ಯಕ್ರಮವನ್ನ ಮನೆಯಲ್ಲಿ ಯಾರಾದ್ರೂ ಮಾತೆಯರು, ಮಹಿಳೆಯರು, ಕುಟುಂಬಸ್ಥರು ನೋಡ್ತಾ ಇದ್ರೆ ನಿಮ್ಗೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯ ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ಲಿಕ್ಕೆ ಇಂಥ ಗಾಂಜಾ ಗಿರಾಕಿಗಳು ನಮ್ಗೆ ಬೇಡ. ಗಾಂಜಾ ವ್ಯಸನಿಗಳನ್ನ ಮತ್ತು ಗಾಂಜಾ ಮಾರಾಟಗಾರರನ್ನ ಈ ಒಂದು ಡ್ರಗ್ ಮಾಫಿಯಾವನ್ನ ಬೆಂಬಲ ಮಾಡಿದ ಹಾಗೆ ಅಂತ ಹೇಳಲಿಕ್ಕೆ ಖಂಡಿತವಾಗಿ ಯಾರು ಸಹ ಇಲ್ಲ. ಒಂದೇ ಒಂದು ಜನರನ್ನು ಗಾಂಜಾ ವ್ಯಸನಿಗಳು ಅಥವಾ ಗಾಂಜಾ ಮಾರುವವರು ಒಂದೇ ಒಂದು ವ್ಯಸನಿಗಳನ್ನು ಗ್ರೂಪ್ ಅಲ್ಲಿ ಇರತಕ್ಕಂತ 150 ಮಂದಿಗಳಲ್ಲಿ ಗೊತ್ತಾಯ್ತಲ್ಲ ಎಷ್ಟು ಮಂದಿಗಳಿದೆ ಗಾಂಜಾಗಳ ಮಾರ. ಮೊನ್ನೆ ತೊಕ್ಕೋಟಲ್ಲಿ ಲಾರಿಗೆ ಆಕ್ಸಿಡೆಂಟ್ ಆಗಿ ಒಬ್ರು ಸತ್ತೋದ. ಅವನ ಜೇಬಲ್ಲಿ ಇಷ್ಟು ಗಾಂಜಾಗಳಿತ್ತು. ಗಾಂಜಾ ಇದ್ದವರೆಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತ. ನಾನು ಹೇಳಿದೆ ಅಂತ ಪ್ರಕರಣಗಳಲ್ಲಿ ಬೆಳಗ್ಗೆ ಅದರ ನೈತಿಕ ಹೊಣೆ ಅಂತ ಒಂದಿದೆಯಲ್ಲ. ರೈಲ್ವೆ ಆಕ್ಸಿಡೆಂಟ್ ಆದಾಗ ರೈಲ್ವೆ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರೆ. ಏನು ರೈಲ್ವೆ ಮಿನಿಸ್ಟರ್ ಹೋಗಿ ಡಿಕ್ಕಿ ಹೊಡಿತಾರಾ? ಇಷ್ಟು ಗಾಂಜಾಗಳ ಡ್ರಗ್ಸ್ ಅದರ ನೈತಿಕ ಹೊಣೆ ಅಂತ ಹೇಳಬೇಕು. ಇದು ನನ್ನಿಂದಾಗಿ ಅಲ್ಲಿ ಮಹಾರಾಷ್ಟ್ರದಲ್ಲಿ 23 ಜನ ಸತ್ತಿದ್ದಾರೆ ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ. ರೈಲ್ವೆ ಮಂತ್ರಿ ರಾಜೀನಾಮೆ ಕೊಟ್ರ? ನಾನು ಹೇಳಿದ್ದೆ ನೈತಿಕ ಹೊಣೆ ಅಂತ. ಬೂತ್ ಮಟ್ಟದಲ್ಲಿ ನಿಮ್ಮ ಕಾರ್ಯಕರ್ತರು ಒಂದು ವೇಳೆ ಡ್ರಗ್ಸ್ ವ್ಯವಹಾರದಲ್ಲಿ ಇದ್ರೆ ನೀವು ಖಂಡಿತ ಸೇರಿಸುದಿಲ್ಲ ಅಂತ ಹೇಳಿ ಸೇರಿಸುದಿಲ್ಲ. ಹೌದಲ್ಲ? ಹೌದು. ನಾವು ನಿಮ್ಮ ಕಾರ್ಯಕರ್ತರ ಪಟ್ಟಿಯನ್ನು ನಾವು ತೆಗಿತೇವೆ. ನೀವು ಅವರನ್ನು ರಿಮೂವ್ ಮಾಡ್ತೀರಾ? ಖಂಡಿತವಾಗಿ. ಮಾಧ್ಯಮದಲ್ಲಿ ನೀವು ಹೇಳಿದ್ದೀರಿ ವ್ಯಸನಿಗಳಲ್ಲಿ ಅಥವಾ ಗಾಂಜಾ ಮಾರಾಟ ಮಾಡುವವರಲ್ಲಿ ಯಾರಾದ್ರೆ ಕಾಂಗ್ರೆಸ್ಸಿಗರಿದ್ರೆ ಅವರನ್ನು ಖಂಡಿತವಾಗಿ ಪಕ್ಷದಿಂದ ಹೇಳಿದ ದಿನೇಶ್
ಪ್ರವೃತ್ತಿ ನಮ್ಮದು. ಎಸ್, ದಿನೇಶ್ ಗುಂಡೂರಾವ್ ಅವರಿಗೆ ಅವರು ಹೇಳಿದ್ರು, ಸಂಜೀವ್ ಪಾಟೀಲ್ ಮತ್ತು ಚಂದ್ರಶೇಖರ್ ಕಮಿಷನ್ ಅವರು ಕಂಟ್ರೋಲ್ ಇತ್ತು, ನೀವು ಅವರಿಗೆ ಬೇಗ ಓಡಿಸಿದ್ರಿ, ವರ್ಗಾವಣೆ ಮಾಡಿದ್ರೆ ನಿಮ್ಗೆ ಬೇಡ ಇತ್ತು ಅಂತವ್ರು ಅಂತೇಳಿ, ಅದನ್ನು ಒಪ್ಪಿಕೊಳ್ತೀರಾ? ಇಲ್ಲ, ಖಂಡಿತವಾಗಿ ಒಪ್ಪಿಕೊಳ್ಳುವುದಿಲ್ಲ. ಒಳ್ಳೆ ಆಫೀಸರ್ ಅವರು, ಈಗ ಬಂದವರು ಕೂಡ ಒಳ್ಳೆ ಆಫೀಸರ್ ಅವರಾಗಿದ್ದಾರೆ. ಅವರವರ ಕಾಲಕ್ಕೆ ತಕ್ಕಾಗಿ ವರ್ಗಾವಣೆ ಹೋಗ್ತಾ ಇರ್ತಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸುವುದು ಅದು ಅಷ್ಟೊಂದು ಸಮಂಜಸವಲ್ಲ. ಯಾಕಂತ ಹೇಳಿದ್ರೆ ಅವರು ಬಂದು ಕೂಡ ಸಮಯ ಆಯ್ತು. IPS ಆಫೀಸರ್, IAS ಆಫೀಸರ್ ನಮ್ಗೆ ಗಾಂಜಕ್ಕೆ ಬೇಕಾಗಿ, ಗಾಂಜಾ ಹಿಡಿದಕ್ಕೆ ಬೇಕಾಗಿ ಅವರನ್ನು ಕಳಿಸಿದ್ದಕ್ಕೆ ಅದಕ್ಕೊಂದು ಅರ್ಥವೇ ಇಲ್ಲ. ಹೇಳಿದ್ರೆ ಆ ಪ್ರಕರಣ ಆದ ತಕ್ಷಣ ನೀವು ಮಾಡಿದ್ದೀರಿ, ಮಾಡಿ ಜೈಲೊಳಗೆ ಎಲ್ಲಾ ಗುಂಪುಗಳಿಗೆ ಹೋಗಿ ಮಾಡಿದ್ದನ್ನು ನೀವು ಮಾಧ್ಯಮದಲ್ಲಿ ತೋರಿಸಿದ್ದೀರಿ. ಒಳ್ಳೇದು ಮಾಡುವಾಗ ಉಸ್ತುವಾರಿ ಸಚಿವರು ಏನ್ ಹೇಳ್ಬೇಕು, ನೀವು ಒಳ್ಳೇದು ಮಾಡಿದ್ದೀರಿ, ಮುಂದುವರಿಯಿರಿ ಅಂತ ಹೇಳ್ಬೇಕಲ್ಲ. ನೀವು ಅವರಿಗೆ ಸರ್ಟಿಫಿಕೇಟ್ ರೀತಿಯಲ್ಲಿ ವೆರಿ ನೆಕ್ಸ್ಟ್ ಡೇ ಅಂತ ಅಧಿಕಾರಿಗಳನ್ನು ನೀವು ವರ್ಗಾವಣೆ ಮಾಡ್ತೀರಿ ಅಂತ ಹೇಳಿದ್ರೆ ಆಮೇಲೆ ಏನು ಒಂದು IPS ಅಧಿಕಾರಿಗಳನ್ನು ಇಡಬಹುದು ಗೊತ್ತಿದೆ. ವಿಷಯ ಬೇರೆ, ಅವರ ಅವಧಿ ಇದೆಯಾ? ಈಗ ಜುಬೇರ್ ಪ್ರಕರಣದಲ್ಲಿ ರೈಮುಚ್ಚಲ್ ಅವರು ಹೇಳಿದ್ರು, ಗಾಂಜಾದ ಒಂದು ಅವರೇ ಏನು ವಿರೋಧ ಮಾಡ್ತಾ ಹೇಳಿದ್ರು. ಖಂಡಿತ ಅಲ್ಲ, ಅವರು ಹೋರಾಟಗಾರರು ಅಂತ ಹೇಳಿದ ಹೊರತು ಜುಬೇರ್ ಹತ್ಯೆ ಪ್ರಕರಣ, ಗಾಂಜಾ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಓಕೆ, ಹಾಗಿದ್ರೆ ಹೋರಾಟ ಮಾಡಿದ್ರೆ ಅವರನ್ನು ಕೊಲೆ ಮಾಡುವ ಚಾನ್ಸ್ ಇದೆ ಅಂತ ಹೇಳ್ತೀರಾ? ಇಲ್ಲ ಇಲ್ಲ, ಇವರ ಆಡಳಿತದಲ್ಲಿದೆ. ಇಲ್ಲ ಇಲ್ಲ ಇಲ್ಲ, ಗಾಂಜಾ ವ್ಯಸನಿಗಳ ಮತ್ತು ಗಾಂಜಾ ಮಾರಾಟಗಾರರ ವಿರುದ್ಧ ಹೋರಾಟಗಾರರಾಗಿದ್ದರು. ಹೌದು, ಯಾರು ಜುಬೇರ್ ಅವರು ಅಂತ ಹೇಳಿದ ಹೊರತು ಅವರು ಅದೇ ವಿಷಯದಲ್ಲಿ ಹತ್ಯೆ ಆದ ಗಾಂಜಾ ವ್ಯಸನಿಗಳು ಅವರು ಹೋರಾಟ ಮಾಡಿರುವುದು ಕೂಡ ಇವರ ವಿರುದ್ಧ ಆಗಿರತಕ್ಕಂಥದ್ದು, ಇವರಿಗೆ ಪೋಷಣೆ ದಾಖಲೆಟ್ಟು ಮಾತಾಡ್ಬೇಕು. ರೈಮುಚ್ಚಲ್ ರವರು ದಾಖಲಿಟ್ಟು ಮಾತಾಡ್ಬೇಕು. ಯಾಕಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿಯವರೇ ಹತ್ಯೆ ಮಾಡಿದವರ ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಯಾವುದೇ ಗಾಂಜಾವನ್ನು ಅವರು ಸೇರಿಸಲಿಲ್ಲ. ಆ ಒಂದು ಹತ್ಯೆ ಮಾಡುವ ಸಂದರ್ಭದಲ್ಲಿ ಅವರ ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಇನ್ಸ್ಪೆಕ್ಟರ್ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ ಈ ಮನುಷ್ಯ ಇವರ ವಿರುದ್ಧ ಈ ರೀತಿಯ ಡ್ರಗ್ಸ್ ಮಾಫಿಯಾ ಇವರು ಮಾಡ್ತಾ ಇದ್ದಾರೆ ಅನ್ನುವಂತ ಎಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೌದು, ಅದರ ನಂತರ ಇವರ ತಮ್ಮ ಹೇಳ್ತಾರೆ, ನಮ್ಮ ಮನೆಗೆ ಇವರು ಇದಕ್ಕಿಂತ ಹಿಂದೆ ಬಂದು ನೀವು ನಮ್ಮ ಗಾಂಜಾ ವಿರುದ್ಧ ಮಾತಾಡ್ತೀರಾ ಅಂತ ಹೇಳಿಕೊಂಡು ಎದುರಲ್ಲೇ ಗಾಂಜಾವನ್ನ ತೆಗೆದು ಬಿಟ್ಟು ನಾವು ಹೀಗೆ ಹೊಗೆ ಬಿಡ್ತಾ ಇದ್ದೇವೆ, ನಿಮ್ಗೆ ಏನು ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನಮ್ಮ ಅಣ್ಣನ ಇದನ್ನು ಯಾರು ಅವರ ತಮ್ಮ ಹೇಳಿದ್ದಾರೆ. ಗೊತ್ತಾಯ್ತಲ್ಲ, ಇದೆಲ್ಲವಾಗಿರತಕ್ಕಂಥದ್ದು ಇದು ಈ ನಗರದಲ್ಲಿ ನಾವು ರಾಜಕೀಯ ಮಾಡ್ಲಿಕ್ಕೆ ಹೋಗುದಿಲ್ಲ. ಬಿಜೆಪಿಯವರು ಆ ಮರಣದಲ್ಲಿ ರಾಜಕೀಯ ಮಾಡಿದ್ದಾರೆ. ಯಾವುದೇ ಅಲ್ಲದಿದ್ರೂ ಕೂಡ ಅವರಿಗೆ ಬಿಜೆಪಿ ಸದಸ್ಯ ಅಂತ ಒಂದು ಹಣಪಟ್ಟಿ ಕಟ್ಟಿಕೊಂಡು ಊರಡಿ ತಿರುಗ್ತಾ ಇದ್ದಾರೆ. ಇದು ಬಿಜೆಪಿಯವರು ಶವವನ್ನು ರಾಜಕೀಯ ಮಾಡಿದ್ದಾರೆ. ಆದ್ರೆ ಉಳ್ಳಾಲ ಕ್ಷೇತ್ರದಲ್ಲಿ ನಾನು ಹೇಳ್ತಾ ಇದ್ದೇನೆ, ಯಾವುದೇ ರೀತಿಯ ನೀವು ರಾಜಕೀಯ ಮಾಡಿದ್ರು ಉಳ್ಳಾಲ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದವರ ಮೇಲೆ ಬೇಯುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಜುಬೈರ್ ಅವರ 10 ವರ್ಷದ ಮೆಂಬರ್ಶಿಪ್ ಫಾರ್ಮ್ ಆಮೇಲೆ 3 ವರ್ಷದ ಹಿಂದೆ ಅವರು ರಿನ್ಯೂವಲ್ ಮಾಡಿದ್ರು. ಆದ್ರೆ ರೈಮುಚ್ಚಲ್ ನಾನು ಕೇಳ್ತಾ ಇದ್ದೇನೆ, ನೀವು ಫಸ್ಟ್ ಟೈಮ್ ಟಿವಿಗೆ ಬಂದಿರ್ಬೇಕು. ಒಂದು ಕೇಳ್ತೇನೆ, ಒಂದೇ ಒಂದು ಬಿಜೆಪಿಯ ಒಂದು ಸಾಲಾಕಿ ಅಥವಾ ಬಿಜೆಪಿಯ ಧ್ವಜವನ್ನು ಇಟ್ಕೊಂಡು ಅಥವಾ ಬಿಜೆಪಿಯ ನಾಯಕರ ಜೊತೆ ಒಂದೇ ಒಂದು ಭಾವಚಿತ್ರ ಜುಬೇರ್ ಮಾಡಬೇಡಿ. ನನ್ನ ಮುಗಿದಂತ ನೀವು ಮಾತಾಡಿ. ನೋಡಿ, ಭಾರತೀಯ ಜನತಾ ಪಾರ್ಟಿ ಶಾಲು ಧ್ವಜ ಅಲ್ಲ ಸಾಕ್ಷಿ. ಅವರು 10 ವರ್ಷದ ಹಿಂದೆ ತೆಗೆದಿರತಕ್ಕಂಥದ್ದು ಇವತ್ತು ತಂತ್ರಜ್ಞಾನ ಬೆಳೆದಿದೆ. ಇವತ್ತಿನದ್ದು ನಿನ್ನೆದು ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಒಂದು ವ್ಯಕ್ತಿಯದ್ದು ಮಾತ್ರ ಸೇರಿಸಿ ಅದರ ಹಿಂದಂತ 100 ಮಂದಿ ಆದ್ರೆ ನಂತರ ಹಿಂದೆ ಇದ್ದವರನ್ನು ಸೇರಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಂಪ್ಯೂಟರ್ ದಾಖಲೆಗಳು ನಮ್ಮ ಬಿಜೆಪಿಯ ಕಚೇರಿಯಲ್ಲಿರುವ ಕಂಪ್ಯೂಟರ್ ಅಲ್ಲಿ ಇದೆ. 3 ವರ್ಷದ ಹಿಂದೆ ಅವರು ನವೀಕರಣ ಮಾಡಿರತಕ್ಕಂಥದ್ದು. ಗೊತ್ತಾಯ್ತಲ್ಲ, ಇದು ನಮಗೆ ಅಧಿಕೃತವಾದಂತ ವಿಚಾರಗಳು. ಆಮೇಲೆ ಉಳ್ಳಾಳದ ಶಕ್ತಿ ಕೇಂದ್ರದ ಸದಸ್ಯರು ಕೂಡ ಅವರು. ಆಮೇಲೆ ಉಳ್ಳಾಳದ 2 ನಗರ ಪಂಚಾಯತಿಗೆ ಅವರು ಎಷ್ಟು ಕೆಲಸ ಮಾಡಿದ್ದಾರೆ
ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿರತಕ್ಕಂಥ ಕಾಂಗ್ರೆಸ್ ಚಂದ್ರಶೇಖರ್ ಉಚ್ಚಿಲ್ರವರ ಎಲೆಕ್ಷನ್ ಅಲ್ಲಿ ಎಲ್ಲೆಲ್ಲ ಕೆಲಸ ಮಾಡಿದರೆ ಕಾಂಗ್ರೆಸ್ನವರಿಗೆ ಗೊತ್ತಿದೆ. ಉಳ್ಳಾಳ್ರವರಿಗೆ, ನಳಿನ್ ಕುಮಾರ್ ಕಟೀಲ್ ಎಷ್ಟು ಮಾಡಿದ್ರೆ ಗೊತ್ತಿದೆ. ಪ್ರತಿನಿತ್ಯ ಅವರು 10 ಜನ ಸೇರಿದಾಗ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಮಾತಾಡುವುದು ಅವರಿಗೆ ಗೊತ್ತಿದೆ. ಅದರಿಂದಾಗಿ ಇವರು ದಾರಿಯಲ್ಲಿ ಹೋಗುವವರನ್ನ ಕರ್ಕೊಂಡು ಬಂದು ಅವು ಬಿಜೆಪಿ ಕಾರ್ಯಕರ್ತ ಅಂತ ಹೇಳುವಂತ ಅನಿವಾರ್ಯತೆ ಭಾರತೀಯ ಜನತಾ ಪಾರ್ಟಿ ಬಂದಿಲ್ಲ. ನಿಮ್ಗೆ ಅವ ಯಾವ ಪಕ್ಷದ ಕಾರ್ಯಕ್ರಮ ಅದು ಕೂಡ ನಿಮ್ಗೆ ತೊಂದರೆ ಇಲ್ಲ. ಇಲ್ಲ, ಖಂಡಿತ ಇಲ್ಲ. ನಿಮ್ಗೆ ನೀವೇನು ಕೊಡ್ಲಿಲ್ಲ, ನಿಮ್ಮ ಶಾಸಕರು ನೀವು ಪರಿಹಾರ ಅವನು ಜುಬೇರ್ ಬಿಜೆಪಿ ಆದ್ರೆ ನಿಮ್ಗೆ ಟೆನ್ಷನ್ ಯಾಕೆ? ನೀವು ಅಲ್ಲ, ನಮ್ಗೆ ಟೆನ್ಷನ್ ಇಲ್ಲಪ್ಪ, ನಮ್ಗೆ ಟೆನ್ಷನ್ ಯಾಕೆ? ಆದ್ರೆ ಇವರು ಅದನ್ನು ಬಣ್ಣ ಹಚ್ಚಿತಾರಲ್ಲ, ಮರಣದ ಮನೆಯಲ್ಲಿ ರಾಜಕೀಯ ಜನರಿಗೆ ಗೊತ್ತಾಗಬೇಕು. ಮೋಸದ ನಾಟಕ ಜನರಿಗೆ ಅಲ್ಲ, ನೀವು ಹೇಳಿ, ಬಣ್ಣ ಹಟ್ಟಿದರೆ ರಾಜಕೀಯ ಮಾಡಿದರೆ ಯಾವುದಂತ ಹೇಳಿ. ಅವರ ಮನೆಯಲ್ಲಿ ಮರಣ ನೋಡ್ಲಿಕ್ಕೆ ಹೋದದ್ದು ರಾಜಕೀಯವಾ ಹೇಳಿ? ಅವರ ಹೆಣವನ್ನು ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ಗೆ ನಾವು ಹೋದದ್ದು ರಾಜಕೀಯವಾ ಹೇಳಿ? ಅವರ ಮನೆಯಲ್ಲಿ ಅವರ 6 ಮಕ್ಕಳಿಗೆ ನಾವು ಅವರ ಶಿಕ್ಷಣವನ್ನು ನೋಡ್ತೇವೆ ಅಂತ ಮುನೀರ್ ಬಾವ ಹೇಳಿದ್ರಲ್ಲ, ಅದು ರಾಜಕೀಯವಾ? ನಿವೇಶನವನ್ನು ಒಗಿಸಿಕೊಟ್ಟಲ್ಲಿ ನಮ್ಮ ರಾಜ್ಯ ಕೊಡುವುದಂತ ಹೇಳಿದ್ದಾರೆ, ಅದಕ್ಕೆ ಸಂತೋಷ. ಮೊದಲು ಸಂತೋಷ ಪಡುವವನು ನಾನು. ಅದಕ್ಕೆ ಪಕ್ಷ ಕೊಟ್ರೆ ಇವರು ಕೊಡ್ತಾರೆ ಅಂತ ಹೇಳಿದ್ದಾರೆ. ಇವರು ಕೊಟ್ಟ ಮೇಲೆ ಸಂತೋಷ ಪಡುವವನು ಮೊದಲಿಗೆ ನಾನು. ಒಂದನೇದಾಗಿ ಇನ್ನೂ ಸಂಶಯ ನಿಮಿಷ, ನಾವು ಇವರ ಹಾಗೆ ಅವರಿಗೆ ಚೆಕ್ ಅನ್ನು ಕೊಡುವಂತ ಫೋಟೋವನ್ನು ತೆಗೆದು ಪತ್ರಿಕೆಗಳೆಲ್ಲ ಹಾಕಿ ಕೊಡುವಂತ ಯಾರಿಗೆ ಕೂಡ ಅವರ ಪತ್ನಿಯ ನಾವು ತಗೊಂಡಿದ್ದೇವೆ, ಅಥವಾ ಅಕೌಂಟ್ ನಂಬರಿಗೆ ಎಷ್ಟು ಹಣ ಬಂದಿದೆ, ಅದು ಯಾರಿಂದ ಬಂದಿದ್ದು ಅನ್ನುವಂಥದ್ದನ್ನ ಅವರ ತಮ್ಮ, ಅವರ ತಂದೆ, ಇವಿಷ್ಟು ಮಂದಿ ಹತ್ರ ಹೋಗಿ ಕೇಳಿದರೆ ಹೊರತು ನಮಗೆ ಇದರಲ್ಲಿ ರಾಜಕೀಯ ಮಾಡುವ ಅಗತ್ಯವಿಲ್ಲ. ಒಂದು ನಿಮಿಷ, ಚೆಕ್ ಇದೆ ಹೇಳ್ತಾರೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೆ 20-25 ಚೆಕ್ ನಮ್ಮ ಸಚಿವರು ಕೊಡ್ತಾ ಇದ್ದಾರೆ. ಆದ್ರೆ ಒಂದೇ ಒಂದು ಚೆಕ್ ಅನ್ನು ನೇರವಾಗಿ ಅವರಿಗೆ ಕೊಟ್ಟಂತ ಚೆಕ್ ಇಲ್ಲ. ಜನಸಂಪರ್ಕ ಸಭೆಯಲ್ಲಿ ಕೊಟ್ಟಿರ್ಬೋದು, ಒಂದೇ ಒಂದು ಚೆಕ್ ಕೊಟ್ಟದು, ಒಂದೇ ಒಂದು ಫೋಟೋ ಇದ್ರೆ, ಒಂದೊಂದು ಭಾವಚಿತ್ರ ಇದ್ರೆ ನಮ್ಗೆ ತೋರಿಸ್ಲಿ. ಇಷ್ಟರವರೆಗೆ ಯಾರು MLA ಬೇರೆ MLA ಅವರು ಕೊಟ್ಟಿರ್ಬೋದು, ಆದ್ರೆ UT ಖಾದರ್ ಅವರು ಆರೋಗ್ಯಕ್ಕೆ ಚರ್ಚೆ ಮಾಡ್ತೇವೆ. ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಗಾಂಜಾ ಮಾಫಿಯಾ ನಿಜಕ್ಕೂ ಬೆಳೀತಾ ಇದೆಯಾ, ಅಥವಾ ಬೆಳೀತಾ ಇದ್ರೆ ಅದಕ್ಕೆ ಯಾರು ಕಾರಣ, ಯಾರ ಕೃಪೆಯಿಂದ ಅದು ಬೆಳೀತಾ ಇದೆ? ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಡೈರಿ ಡೇ ಮತ್ತು ಪ್ಯಾರಾಗಾನ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಗಾಂಜಾ ಮಾಫಿಯಾ ಕಂಟ್ರೋಲ್ ಇದೆ ಅಂತೇಳಿ ಕಾಂಗ್ರೆಸ್ನ ಮುಖಂಡರು ಹೇಳ್ತಾ ಇದ್ದಾರೆ. ಆದರೆ BJP ಮಾತ್ರ ಸಾಧ್ಯನೇ ಇಲ್ಲ. ಎಲ್ಲ ಕಡೆಗಳಲ್ಲಿ ಬೂತ್ ಮಟ್ಟದಲ್ಲಿ ಕೂಡ ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರು ಗಾಂಜಾ ದಂಧೆಯಲ್ಲಿ ಇದ್ದಾರೆ ಅಂತ ಹೇಳುವಂಥ ಆರೋಪ. ಹಾಗಾದರೆ ದಿನೇಶ್ ಕುಂಪಲ್ ಅವರೇ, ಬೂತ್ ಮಟ್ಟದಲ್ಲಿ ಇದ್ರೆ ಖಂಡಿತವಾಗಿ ಅದು ನಿಮ್ಗೆ ನೆಗೆಟಿವೇ, ಅವರು ಯಾವತ್ತೂ ಕೂಡ ಒಂದು ಪಾಸಿಟಿವ್ ಆಗಲಿಲ್ಲ, ಸಾಧ್ಯನೇ ಇಲ್ಲ. ಏನಾದ್ರೆ ತೋರಿಸಿ ಅವರ ದಾಖಲಿದ್ರೆ ಖಂಡಿತವಾಗಿ ಅವರ ಪಕ್ಷದಿಂದ ನಾವು ಉಚ್ಚಾಟನೆ ಮಾಡ್ತೇವೆ. ಖಂಡಿತವಾಗಿ. ಹಾಗಿದ್ರೆ ಸಂಜೀವ್ ಪಾಟೀಲ್ ಅವರ ವರ್ಗಾವಣೆ, ಚಂದ್ರಶೇಖರ್ ಅವರ ವರ್ಗಾವಣೆ, ಇದಕ್ಕೂ ನಿಮ್ಗೆ ಅವ್ರ ಕಂಟ್ರೋಲ್ ಹಿಡಿತಾ ಇದ್ರು, ಆದ್ರಿಂದ ನಿಮ್ಗೆ ಪ್ರಾಬ್ಲಮ್ ಆಯ್ತು ಅಂತ ಏನು ಕಾಂಗ್ರೆಸ್ BJP ಹೇಳ್ತಾ ಉಂಟು. ಅದಕ್ಕೆ ನಾವು ಒಪ್ಲಿಕ್ಕೆ ರೆಡಿ ಇಲ್ಲ. ಅದು ಖಂಡಿತ ಸಾಧ್ಯ, ಅದು ಇಲ್ಲವೇ ಇಲ್ಲ, ಅಂಥದ್ದೊಂದು ಇದು ಇಲ್ಲ. ಓಕೆ ರೇಮಿಚುಲ್ ಅವರು, ಹಾಗಾದ್ರೆ ಇವರೇ ಬಿಡಿಸುವುದಂತ ನೀವು ಹೇಳ್ತಾ ಇರ್ತೀರಿ, ಯಾರಾದ್ರೂ ಸಿಕ್ಕಿ ಬಿದ್ದರೆ ಗಾಂಜಾ? ಹಾಡು ಹಗಲಲ್ಲೇ ಆ 4 ಮಂದಿ ಮಸೀದಿಯ ಆವರಣದಲ್ಲಿ ತಲವಾರು ಬೀಸಬೇಕಾದರೆ ಅವರ ಹಿಂದೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರು ನಾವಿದ್ದೇವೆ, ನೀವು ಏನೇ ಮಾಡಿದ್ರು ನಾವಿದ್ದೆ ಅನ್ನತಕ್ಕಂಥ ಒಂದು ಬಲವಾದಂತ ರಾಜಕೀಯ ಒಂದು ಅವರಿಗೆ ಶಕ್ತಿ ಇಲ್ಲದಿದ್ರೆ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೆನಪಿಟ್ಟುಕೊಳ್ಳಿ, ಇದು ಯಾರೇ ಮಾಡಿದ್ರು, ಈಗ ನಮ್ಮ ಸರ್ಕಾರದ ಅವಧಿಯಲ್ಲಿ ನಮ್ಮ ಶಾಸಕರಿದ್ದಾಗ ಒಬ್ಬ ಹಾಡು ಹಗಲ ಹಾಗೆ ಮಾಡಬೇಕಾದ್ರೆ ಕೂಡ ನಮ್ಮ ಶಾಸಕನ ಧೈರ್ಯ ಇಲ್ಲದಿದ್ದರೆ ಅವನು ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಇವರು ಹಾಡು, ಯಾಕಂತ ಹೇಳಿದ್ರೆ ಒಂದನೇದಾಗಿ ಇವರು ಇದು ಒಂದು ಪ್ರಕರಣ ಅಲ್ಲ. ಏನ್ ಲಾಭ ಇದೆ ಕಾಂಗ್ರೆಸ್? ನೋಡಿ, ಇದು ಒಂದು ಲಾಭ, ಒಂದು ಪ್ರಕರಣ ಆದ್ರೆ ಅವರು ಇದಕ್ಕಿಂತ ಮೊದಲು ಇಂಥದ್ದು ಮಾಡದೇ ಇದ್ರೆ ಬೇರೆ ವಿಷಯ. ಇವರು ಮಾಡೋದು
ಈಗ ಉದಾಹರಣೆ ಇವರು ಸಿಗ್ತಾರೆ, ಸಿಕ್ಕಿದ ತಕ್ಷಣ ಏನಾಗಿದೆ, ಈಗ ಏನೋ ಚಂದ್ರಶೇಖರ್ ಒಂದು ಒಳ್ಳೆಯ ಪ್ರಾಮಾಣಿಕ ಒಂದು ಅಧಿಕಾರಿ ಇದ್ದಾರೆ, ನಾನು ಅವರನ್ನು ಹ್ಯಾಟ್ಸ್ ಆಫ್ ಹೇಳ್ತೇನೆ. ಈಗ ಅಧಿಕಾರಿ ಅಲ್ಲ ನೋಡಿ, ಸುರೇಶ್ ಅವರಿಗೇನು ಬಂದಿದ್ರು, ಇವರು ರೌಡಿ ನಿಗ್ರಹ ದಳವನ್ನ ಇವರೇನು ರಚನೆ ಮಾಡಿದ್ರು, ಇಂತಹ ಗಾಂಜಾ ಮತ್ತು ಇಂತಹ ರೌಡಿಗಳನ್ನ ಮಟ್ಟ ಹಾಕ್ಲಿಕ್ಕಾಗಿ ಇವರೊಂದು ಪ್ರಾಮಾಣಿಕವಾದ ಒಂದು ಹೆಜ್ಜೆಯನ್ನ ಇವರು ಇಟ್ಟರು. ಇದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ. ಒಳ್ಳೆಯದನ್ನ ನಾವು ಒಳ್ಳೆಯದಂತಾನೆ ನಾವು ಹೇಳಬೇಕು, ಅಲ್ಲಿ ನಾವು ರಾಜಕೀಯ ಮಾಡುವಂತದ್ದಿಲ್ಲ. ನಾವು ಹೇಳುದು ಇದು ಯಾವಾಗಾಯ್ತು, ಇವರ ಅಧಿಕಾರ ಬಂದು 4.5 ವರ್ಷಗಳ ತನಕ ಇವರು ಮಾಡದೆ ಈ 6 ತಿಂಗಳಿರುವಾಗ, ಅದು ಕೂಡ ಇವರು ಈಗಿರತಕ್ಕಂಥ ಸುರೇಶ್ ಅವರು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿದಲ್ಲ. ಅದನ್ನು ಮಾಡ್ಲಿಕ್ಕೆ ಬಹುಶಃ ನನ್ಗೆ ಗೊತ್ತಿರುವ ಪ್ರಕಾರ ಹಿಂದೆ ಮಾಡಬೇಡಿ ಅಂತಾನೆ ಇರಬಹುದು. ಆದ್ರೆ ಅವರು ಯಾವ ರಾಜಕಾರಣಿಗಳ ಒತ್ತಡಕ್ಕೆ ಬೀಳಿಯದೆ ಅವರು ಒಬ್ರು ಕಮಿಷನರ್ ಆಗಿದ್ದುಕೊಂಡು ಅವರೊಂದು ಸ್ವಯಂ ಪ್ರೇರಣೆಯಿಂದ ಆ ಒಂದು ಇದರಲ್ಲಿ ಅವರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕಾಗಿ ನಾವು ಅವರನ್ನು ಅಭಿನಂದಿಸ್ತೇವೆ. ಅದರಲ್ಲಿ ಇವರ ಯಾವ ಪಾತ್ರವಿಲ್ಲ. ಇರುವುದಾದ್ರೆ ಈ 4.5 ವರ್ಷಗಳಲ್ಲಿ ಮಾಡ್ಲಿಕ್ಕೆ ಇವರು ಬಿಡುಗಡೆ ಮಾಡುವ ಕೆಲಸಗಳನ್ನ ಕಾಂಗ್ರೆಸ್ನ ಶಾಸಕರು ಮಾಡ್ತಾ ಇದ್ದಾರೆ. ಬೆಂಬಲವನ್ನು ಕೊಡತಕ್ಕಂಥ ಕೆಲಸಗಳನ್ನು ಇವರು ರವರು ಹೇಳಿದ ಹಾಗೆ ಚಂದ್ರಶೇಖರ್ ಅವರಾಗ್ಲಿ ಈಗ ಬಂದ ಪೊಲೀಸ್ ಆಫೀಸರ್ ಅವರಾಗ್ಲಿ, ಅವರಿಗೆ ಚಂದ್ರಶೇಖರ್ ಅವರು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಯಾರು ಫ್ರೀಡಮ್ ಕೊಟ್ಟದ್ದು? ಅದು ಕಾಂಗ್ರೆಸ್ ಸರ್ಕಾರ, ಅದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಶ್ರೀಮಂತ ನಾಯಕ ರಮನಾಥ್ ರೈಯ ಒಂದು ನೇತೃತ್ವದಲ್ಲಿ ನಡೆಯುವಂತ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಅವರು ಕೊಟ್ಟಂತ ಫ್ರೀಡಮ್. ನೀವು ಇವತ್ತು ಕಮಿಷನರ್ ಚಂದ್ರಶೇಖರ್ ಅವರಿಗೆ ಅವರನ್ನು ಇವತ್ತು ರೈಮುಚ್ಚಿಲ್ ಅವರು ಹೊಗಳುವಂತಾಯ್ತು. ಅದೇ ರೀತಿ ಉಳ್ಳಾಲದಲ್ಲಿ ಕೂಡ ಹಾಗೆ ಎಲ್ಲಾ ಪೊಲೀಸ್ ಆಫೀಸರ್, ಯಾರು ಸಬ್ ಇನ್ಸ್ಪೆಕ್ಟರ್ ಆಗಲಿ ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಅಧಿಕಾರಿ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ದುಶ್ಚಟದ ನೀವು ಕೊಟ್ಟಂತ ಉಡುಗೊರೆವರಿಗೆ ವರ್ಗಾವಣೆ ಭಾಗ್ಯ. ಈಗ ನಾನು ಹೇಳ್ತೇನೆ, ಈ ಸುರೇಶ್ ಅವರು ಕೂಡ ಪ್ರಾಮಾಣಿಕವಾಗಿ ಇದೇ ರೀತಿ ರೌಡಿ ನಿಗ್ರಹ ದಳ ಮಾಡಿಕೊಂಡು ಈ ರೌಡಿಗಳನ್ನ ಮಟ್ಟ ಹಾಕಿದ್ರೆ ಈ ಸರ್ಕಾರ ಇವರಿಗೂ ಕೊಡುವುದು ಇದೇ ರೀತಿಯ ಭಾಗ್ಯ. ಒಂದು ವೇಳೆ ಇಂತಹ ನಿಷ್ಠಾವಂತ ಕಮಿಷನರ್ ಅವರನ್ನ ವರ್ಗಾವಣೆ ಮಾಡತಕ್ಕಂತ ಕೆಲಸ ಕಾಂಗ್ರೆಸ್ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಬೀದಿಗಿಳಿದು ಹೋರಾಟವನ್ನ ಮಾಡಬೇಕು, ಸಾರ್ವಜನಿಕರು ಬೀದಿಗಿಳಿದು ಹೋರಾಟ ಮಾಡಬೇಕು. ಒಳ್ಳೆ ಅಧಿಕಾರಿಗಳು ರಾಜಕೀಯ ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ತಂಡವನ್ನ ಅಭಿನಂದಿಸ್ತೇವೆ. ಹಾಗೆ ಜುಬೇರ್ ಏನು ಕೊಲೆ ಇತ್ತು, ಅವರ ಹಿಂದೆ ಶಾಸಕರ ಪರೋಕ್ಷ ಬೆಂಬಲ ಇರಬಹುದು ಅಂತ ಇವರು ಹೇಳುವಾಗ ಇವರದ್ದು ಇದ್ರು ಕೂಡ ಅವರು ವಿರೋಧಿಸ್ತಾ ಇದ್ರಂತೆ. ಈಗ ಕಾಂಗ್ರೆಸ್ ಇದ್ದ ಕಾರಣ ವಿರೋಧಿಸಲೇಬೇಕಾಗಿದೆ ಅಂತೆ. ನಿಮ್ಗೆ ಧೈರ್ಯ ಬರ್ಬೇಕಾದ್ರೆ ಅಂತಕರಿಗೆ ಏನಾದ್ರೂ ಎಲ್ಲೋ ಒಂದ್ ಕಡೆ ಶಾಸಕರು ಅಂತಲ್ಲ ಯಾರಾದ್ರೂ ಕಾಂಗ್ರೆಸ್ ನಾವೀಗ ಅವರು ನಮ್ಮ ಮೇಲೆ ಆರೋಪ ಹೊರಿಸಬಹುದು, ಆದ್ರೆ ನಾವು ಅವರ ಮೇಲೆ ಆರೋಪ ಹೊರಿಸುವುದಿಲ್ಲ. ಈ ಕಿಡಿಗೇಡುಗಳು ಯಾರಿದ್ದಾರೆ, ಈ ದುಶ್ಚಟಕ್ಕೆ ಬಲಿಯಾಗುವವರು ಯಾರಿದ್ದಾರೆ, ಅವರಿಗೆ ಯಾರೂ ಕೂಡ ಸಮಾಜದಲ್ಲಿ ಸಪೋರ್ಟ್ ಖಂಡಿತವಾಗಿ ಕೊಡುದಿಲ್ಲ. ರಾಜಕೀಯ ಪಕ್ಷ ಅಂತೂ ನಮ್ಮ ಕಾಂಗ್ರೆಸ್ ಪಕ್ಷ ಅಂತೂ ಖಂಡಿತವಾಗಿ ಕೊಡುದಿಲ್ಲ. ಇವರು ಹೇಳ್ಬೇಕಾದ್ರೆ ಏನಾದ್ರೂ ದಾಖಲೆಯನ್ನು ಇಟ್ಟು ಹೇಳ್ಬೇಕಾಗ್ತದೆ. ಖಂಡಿತವಾಗಿಯೂ ಇವತ್ತು ಮಾಹಿತಿಯನ್ನ ಕೊಟ್ಟರೆ ಖಂಡಿತವಾಗಿ ಆರೋಪದಲ್ಲಿ ಯಾವುದೇ ಉರುಳಲ್ಲ. ಒಂದು ಮಾತಿಗಾಗಿ ಅಂತದ್ದು ನಮ್ಮ ಏರಿಯಾದಲ್ಲಿ ಇದೆ ಅಂತ ಹೇಳಿದ್ರೆ ಪೊಲೀಸ್ನವರು ಹೋಗುವ ಮೊದಲು ಅಲ್ಲಿಗೆ ಅದೇ ಅವರಿಂದ ಮಾಹಿತಿ ಹೋಗ್ತಾ ಇತ್ತು, ಹೀಗೆ ಬರ್ತಾ ಇದ್ದಾರೆ, ನೀವು ಜಾಗೃತೆಯಾಗಿರಿ, ಈ ರೀತಿ ಕೊಡತಕ್ಕಂಥ ವ್ಯವಸ್ಥೆಗಳು ಕೂಡ ಕಾಂಗ್ರೆಸ್ಗೆ ಏನು ಲಾಭ? ನೀವು ಹೇಳುದ ಪ್ರಕಾರ ಅಷ್ಟು ನೀವು ಹೇಳುದ ಪ್ರಕಾರ ಏನೋ ಇವರಿಗೆ ಜನ ಸಾಯಿಲಿ, ಮಂಡೆ ಹೊಡೆಯಲಿ, ದರೋಡೆ ಆಗಲಿ, ಗಾಂಜಾ ಆಗಲಿ, ಇವರಿಗೆ ಓಟ್ ಬರಬೇಕು, ಇವರು ಗೆಲ್ಲಬೇಕು, ಇಷ್ಟೇ ಇವರ ಉದ್ದೇಶ. ಯಾರಾದ್ರೂ ಅವರನ್ನು ಯಾರಾದ್ರೂ ಮಾಡಲಿಕ್ಕೆ ಇವರು ಹೇಳಿದ್ರೆ ಸಮಾಜ ನೋಡ್ತಾ ಇದೆ, ಸಮಾಜಕ್ಕೆ ಗೊತ್ತಿದೆ ಯಾರು ಏನು ಅಂತ ಸಮಾಜಕ್ಕೆ ಗೊತ್ತಿದೆ ಖಂಡಿತವಾಗಿ. ಸರಿ, ಮುಗೀತಾ? ನಾನೊಂದು ಹೇಳ್ತೇನೆ, ಯುಟಿ ಖಾದರ್ ಅವರು ಮೊನ್ನೆ ಜುಬೈರ್ ಮನೆಗೆ ಹೋದಾಗ ಅವರ ಮನೆಯಲ್ಲಿ ಆ 2,000 ಜನ ಏನು ಪ್ರತಿರೋಧ ಮಾಡಿದ್ರು ನಿಮ್ಮ ಟಿವಿಯಲ್ಲಿ ನೀವು ತೋರಿಸಿದ್ದೀರಿ. ಅದರಲ್ಲಿ ಒಬ್ಬನೇ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನೀವು ತೋರಿಸಿ ಅಥವಾ ನೀವು ನೀವು ದಾಖಲಿಸ್ತೀರಲ್ಲ, ಅದರಲ್ಲಿ ಒಬ್ಬೊಬ್ಬರದ್ದು ನೀವು ನೋಡಿ. ಯಾಕಂತ ಹೇಳಿದ್ರೆ ಅವರು ಮನೆಗೆ ಹೋದಾಗ ಆ ಸಚಿವರಲ್ವಾ, ಆ 2,000 ಮಂದಿಗಳು ಕೂಡ ಖಾದರ್ಗೆ ಓಟ್ ಹಾಕಿದವರಲ್ಲ. ಆ ಖಾದರ್ಗೆ ಓಟ್ ಹಾಕಿದವರು ಹಿಂದಕ್ಕೆ ಕಳಿಸಬೇಕಾದ್ರೆ ಅದರ ಹಿಂದೆ ಇರತಕ್ಕಂತ ಬಿಜೆಪಿ ಅಂತ ಹೇಳಿದ್ರೆ ಯಾವ ಅರ್ಥದಲ್ಲಿ ಉತ್ತರ ಕೊಡ್ತಾರೆ? ಅದಕ್ಕೂ ಕೂಡ ನಿಜವಾಗಿ ಹೇಳ್ಬೇಕಾದ್ರೆ ಅದೊಂದು ಪ್ರತಿಭಟನೆ ಆಗುವಂತ ಒಂದು ಸಂದರ್ಭ. ಪ್ರತಿಭಟನೆ ಆಗುವಾಗ ಜನರು ಯಾವ ರೀತಿ ಇರ್ತಾರೆ ಅಂತ ನಮ್ಗೆಲ್ಲರಿಗೆ ಗೊತ್ತೇ ಇದೆ. ಮುಖಂಡರು ಹೋಗುವಾಗ ಅಲ್ಲಿ ಪ್ರತಿಭಟನೆ ಆಗ್ತಾ ಇರಲಿಲ್ಲ, ಸಚಿವರು ಹೋಗೋ ಸಂದರ್ಭ
ಪರವಾಗಿ ಅಲ್ಲಿ ಒಂದು ಪ್ರತಿಭಟನೆ ಅಲ್ಲಿ ಇವರು ಆರೋಪ ಮಾಡುವ ಹಾಗೆ ಅಲ್ಲಿ ಅಷ್ಟೇನು ಇವರು ಆರೋಪ ಮಾಡುವ ರೀತಿಯಲ್ಲಿ ಅಲ್ಲಿ ನಡೆದಿಲ್ಲ. ಅವರು ಪ್ರತಿರೋಧ ಮಾಡುವಾಗ ಅವರು ಹಿಂತಿರುಗಿ ಬಂದಿದ್ದಾರೆ. ಒಂದು ಮರಣದ ಮನೆಗೆ ಕ್ಷೇತ್ರದ ಶಾಸಕನನ್ನು ನೋಡ್ಲಿಕ್ಕೆ ಬಿಡದಂತ ವ್ಯಕ್ತಿಗಳು ಯಾವ ಮನಸ್ಥಿತಿಯವರು ಎಂಬುದನ್ನು ನಾವು ಆಲೋಚನೆ ಮಾಡಬೇಕು. ಒಂದು ಹೇಳ್ತೇನೆ, ಈಗ ಇವ್ರು ಯಾರಿಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾದರನ್ನು ಬೆಂಬಲಿಸಿದ 2000 ಮುಕ್ಕಚೇರಿಯ ನಾಗರಿಕರಿಗೆ ಮಾತಾಡ್ತಾ ಇದ್ದಾರೆ. ಖಂಡಿತವಾಗಿ ಅಲ್ಲ, ಅವರಿಗೆ ಅವಮಾನವನ್ನು ಇವತ್ತು ಜನರಿಗೆ ಹ್ಯಾಟ್ಸ್ ಆಫ್ ಹೇಳ್ತೇನೆ. ನಿಮ್ಮ ಕರ್ತವ್ಯ ಪ್ರಜ್ಞೆ ಅವರ ಜೊತೆಯಲ್ಲಿದ್ದಾರೆ. ಅಲ್ಲೇ ಜನರಿಗೆ ಯಾವ ಕಾರ್ಯಕರ್ತರು ಹೇಳಲಿಲ್ಲ ನೀವು ವಹಿಸ್ಬೇಕಂತ. ಅವರಿಗೆ ಜ್ಞಾನೋದಯ ಆಯ್ತು, ಅವರಿಗೆ ಗೊತ್ತಾಯ್ತು ಇವರು ಬೆಳೆಸಿದ ಕಾರಣ ನಮ್ಮ ಪ್ರೀತಿಯ ಸುಬೈರು ಹೋಗುವಂತ ಆಯ್ತು ಅಂತ ಹೇಳಿ ಅವರು ಸ್ವಯಂ ಪ್ರೇರಿತ ಜನರು ಮುಕ್ಕಚೇರಿಯ ಜನರು ಈಗ ಒಡನಾಟದಲ್ಲಿದ್ದಾರೆ. ಖಂಡಿತವಾಗಿ ಮುಕ್ಕಚೇರಿಯ ಜನರು ಆ ಭಾವನೆಯಲ್ಲಿ ಇಲ್ಲ. ಇದು ಹೊರಗಿನಿಂದ ಬಂದವರು, ಬೇರೆ ಬೇರೆ ಕ್ಷೇತ್ರದಿಂದ ಬಂದವರು ಎಲ್ಲರೂ ಸೇರಿದ್ರು. ಎಲ್ಲ ಕ್ಷೇತ್ರದವರೆಗಿದವರು ಆ ಏರಿಯಾದವರು ಎಲ್ಲರೂ ಅಂದ್ರೆ ಇವಾಗ ಬಿಜೆಪಿ ಪ್ಲಾನ್ ಪ್ಲಾನ್ ಅದು ಬಿಜೆಪಿ ಅವರ ಭಾರತೀಯ ಜನತಾ ಪಕ್ಷದವರ ಪ್ರೀ ಪ್ಲಾನ್. ಇದರಿಂದ ನಾವು ಉತ್ತರ ಕೊಡಬೇಕಾಗಿಲ್ಲ. ಆ 2000 ಜನ ಆಕ್ರೋಶಗೊಳ್ತಾರೆ. ಯಾಕಂತ ಹೇಳಿದ್ರೆ ನಾವು ಹೇಳದವರು ಮಾಡಿರುವುದು, ನಮ್ಮನ್ನು ಸ್ವಾಗತ ಮಾಡಿರುವುದು ಕೂಡ ಆ ಜನ ಸ್ಪಂದನೆಯನ್ನು ಮಾಡಿದ ಅಭಿವೃದ್ಧಿಯ ಕೆಲಸದ ಎದುರಲ್ಲಿ ಅವರಿಗೆ ಸಹಿಸಲು ಆಗದೆ ಅಭಿವೃದ್ಧಿಯ ಕೆಲಸ ಸಹಿಸಲಾಗದೆ ಒಂದು ಕಾರ್ಯಕ್ರಮವನ್ನು ಹಾಕಿಕೊಳ್ತಾರೆ. ಭಾರತೀಯ ಜನತಾ ಪಕ್ಷದವರಿಗೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ 2000 ಮಂದಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುಖಚೇರಿಯ ಜನ ನಮ್ಮ ಜೊತೆ ಬಂದ್ರು. ಅವರು ಕುಮ್ಮಕ್ಕಿನಿಂದ ಮಾಡಿದಂತ ಒಂದು ಹಾಗಾದ್ರೆ ನಾವು ಕುಮ್ಮಕ್ಕು ಭಾರತೀಯ ಜನತಾ ಪಾರ್ಟಿಗೆ 2000 ಮುಸಲ್ಮಾನರು ಬರ್ತಾರೆ ಅಂತ ಹೇಳಿ ಇವರು ಒಪ್ಪಿಕೊಂಡ್ರಲ್ಲ ಮಾಧ್ಯಮದಲ್ಲಿ. ದಿನೇಶ್ ಕುಮಾರ್, ಅದು ಒಂದು ಬಿಟ್ರೆ ಕೂಡ ಅನೇಕ ಚೋರಿ ರೀತಿಯಾಗಿದೆ. ಕೆಲವರು ಬೈಕಲ್ಲಿ ಬಂದು, ಕಪ್ಪು ಬೈಕಲ್ಲಿ ಬಂದು ಚೈನ್ ಎಳ್ದದ್ದು ಅದು ತುಂಬಾ ಆಗಿದೆ. ಅದೆಲ್ಲ ಗಾಂಜಾ ಮಾಫಿಯಾ ಇದ್ದ ಕಾರಣನೇ ಆಗ್ತಾ ಉಂಟು ಅಂತ ನಿಮ್ಗೆ ಅನಿಸ್ತಾ ಉಂಟು ಅಥವಾ ಇಲ್ಲ? ಇದು ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಬಲವನ್ನು ಕುಸಿಯಲು ಒಮ್ಮೆ ಮೊಗವೀರನ್ ಮೀನುಗಾರ ಬೆಳಿಗ್ಗೆ ಹೋಗ್ತಿದ್ದಾರೆ. ಇದು ಮತೀಯವಾದ, ಇದು ಮತೀಯವಾದ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಎರಡು ಧರ್ಮದಲ್ಲಿ ಕೂಡ ಇದೆ. ಒಂದು ಧರ್ಮದಲ್ಲಿ ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆ ಪಡುದಿಲ್ಲ. ಅದು ಮುಸ್ಲಿಂ ಜನರಲ್ಲಿ ಕೂಡ ಇದೆ, ಹಿಂದೂ ಜನರಲ್ಲಿ ಕೂಡ ಇದೆ. ಮತೀಯವಾದ ಅಲ್ಲದೆ ಬೇರೇನಿಲ್ಲ. ಅದಕ್ಕೂ ಇದಕ್ಕೂ ಗಾಂಜಿ ಸಂಬಂಧ ಇಲ್ಲ. ನೋಡಿ, ಉದಾಹರಣೆಗೆ ನಾನು ಹೇಳ್ತಾ ಇದ್ದೇನೆ. ಒಂದು ಏರಿಯಾ ತಕೊಳ್ಳಿ, ಎಲ್ಲಿ ಗಲಾಟೆ ಆಗಿದೆ. ಒಂದು ಗಲಾಟಾದ ಏರಿಯಾ ತಗೊಳ್ಳಿ. ಒಂದು ಉಳ್ಳಾಲ ಪ್ರದೇಶದಲ್ಲಿ ಯಾರಾದ್ರೂ ಮೊಗವೀರ ಬೆಳಿಗ್ಗೆ ಹೋಗುವಾಗ ಅವನಿಗೆ ಹಿಡಿದು ಮುಖಕ್ಕೆ ಆಸಿಡ್ ಹಾಕಿ ನೋಡಿ, ಒಬ್ರು ಯಾರೋ ಒಬ್ರು ಮಾಡಿದ್ರೆ ಇಡೀ ಸಮುದಾಯಕ್ಕೆ ಅಥವಾ ಇಡೀ ಊರಿಗೆ ಒಂದು ಹೆಸರು ಹಾಕುವಂತದ್ದು ಅದು ಖಂಡಿತವಾಗಿಯೂ ಧರ್ಮವೇ ಎಲ್ಲಾ ಧರ್ಮದ ನಾವು ಧರ್ಮದಕ್ಕೆ ಹೋಗ್ತಾ ಇಲ್ಲ. ಗಾಂಜಾ ಬರ್ಲಿಕ್ಕೇನು ಕಾರಣ ಈ ವ್ಯಸನ ಬರ್ಲಿಕ್ಕೆ? ನಮ್ಮ ಭಾರತೀಯ ಜನತಾ ಪಾರ್ಟಿಯ 5 ವರ್ಷದ ಸರ್ಕಾರ ಇದ್ದಾಗ ಕೂಡ ಅಲ್ಲಿ ಶಾಸಕರಾಗಿದ್ದದ್ದು ಯುಟಿ ಖಾದರ್ ಅವರು. ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅವರದೇ ಶಾಸಕರ ಪ್ರದೇಶದಲ್ಲಿ ಇಷ್ಟೊಂದು ಆಗಿಲ್ಲ. ಯಾಕೆ ಆಗಿಲ್ಲ? ಯಾಕಂತ ಹೇಳಿದ್ರೆ ನಿಯಂತ್ರಣ ಮಾಡ್ತಾ ಇದ್ದದ್ದು ಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಯಾಕೆ ಕೊಲೆಗಳಾಗಲಿಲ್ಲ ಆಗ? ಯಾಕೆ ಈ ರೀತಿಯ ಮತೀಯ ಗಲಭೆಗಳಾಗಲಿಲ್ಲ? ವರ್ಷಗಳಲ್ಲಿ ಕೋಮುಗಲಭೆ ಆಗಿಲ್ಲ. ನಾನು ಹೇಳುದು ನಾನು ನೋಡಿ, ಮಾಧ್ಯಮದಲ್ಲಿ ಕುಳಿತು ಸುಳ್ಳು ಹೇಳಲಿಕ್ಕೆ ಆಗುದಿಲ್ಲ. ನನ್ನ ಮೇಲೆ ಮೊಕದ್ದಮೆ ದಾಖಲಾಗ್ತದೆ. ನಮ್ಮ ಸರ್ಕಾರ ಬಂದ ಆರಂಭದಲ್ಲಿ ನಡೆದ ಒಂದು ಚರ್ಚ್ ದಾಳಿ, ಎರಡನೇದು ಪಡೀಲ್ನಲ್ಲಿ ನಡೆದಂತ ದಾಳಿ, ಇದೆರಡನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಇದು ಎರಡು ಬಿಟ್ಟರು, ಹೋಮ್ ಸ್ಟೇ ದಾಳಿ ಬಿಟ್ಟರೆ 5 ವರ್ಷಗಳ ಅವಧಿಯಲ್ಲಿ ಇಡೀ ಕರಾವಳಿ ಭಾಗದಲ್ಲಿ ಒಂದೇ ಒಂದು ಕರ್ಫ್ಯೂ ಆಗಲಿಲ್ಲ. ಪ್ರಮಾಣ ಹೇಳತಕ್ಕಂಥದ್ದು ಒಂದೇ ಒಂದು ಕೋಮುಗಲಭೆಗಳು ಪ್ರಕರಣಗಳು ದಾಖಲಾಗಿಲ್ಲ ಹೇಳತಕ್ಕಂಥದ್ದು. ನಾವು ಅದನ್ನ ಅಭಿಮಾನದಲ್ಲಿ ನಾವು ಹೇಳ್ತೇವೆ. ಅದೇ ನಾನು ಹೇಳುವುದು. ಆಗ 5 ವರ್ಷದಲ್ಲಿ ಶಾಸಕರಾಗಿದ್ರು, ಆಗ ಕೂಡ ಆಗಿಲ್ಲ. ಯಾಕೆ? ನಿಮ್ಮ ಜವಾಬ್ದಾರಿ ಇತ್ತು. ಈಗ ನಿಮ್ಮ ಜವಾಬ್ದಾರಿ ಅದನ್ನೇ ನಾವು ಮಾಡ್ತಾ ಇರೋದು. ನಾವು ಬಿಜೆಪಿ ಜವಾಬ್ದಾರಿಯನ್ನು ನೀವು ನಿರ್ವಹಿಸಿದ್ದೀರಿ. ಈಗ ನಮ್ಮ ಜವಾಬ್ದಾರಿ ನಿಮ್ಮನ್ನು
ಚರ್ಚೆ ಮಾಡ್ತೀವಿ ಕಾರ್ಯಕ್ರಮ ಕೊನೆಯ ಭಾಗದಲ್ಲಿ 10 ನಿಮಿಷಗಳ ಅವಧಿಯಲ್ಲಿ ಗಾಂಜಾ ಮಾಫಿಯಾವನ್ನು ಸಂಪೂರ್ಣವಾಗಿ ತೊಡೆದು ಹಾಕಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸಾಧ್ಯ ಇದೆಯಾ, ಇದ್ರೆ ಹೇಗೆ ಮಾಡಬಹುದು ಆ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್, ಡೈರಿ ಡೇ ಮತ್ತು ಪ್ಯಾರಾಗಾನ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವು ಚರ್ಚೆ ಮಾಡಲೇಬೇಕು. ಯಾವ ರೀತಿಯಲ್ಲಿ ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಅಂತೇಳಿ ನಮ್ಮ ರಾಜಕೀಯ ಮುಖಂಡರು ಅಭಿಪ್ರಾಯ ಪಡ್ತಾ ಇದ್ದಾರೆ. ರೈಮುಚಲ್ ಅವರೇ, ಹೇಗೆ ಏನು ಮಾಡಿದ್ರೆ ನಿಮ್ಮ ಪ್ರಕಾರದ ಇದು ನಿಲ್ಲತ್ತೆ ಅಥವಾ ಗಾಂಜಾ ಮಾಫಿಯಾನೇ ಅಳಿದೋಗುತ್ತೆ? ಇಷ್ಟೇ ಏನಾಗಿದೆ ಅಂತ ಹೇಳಿದ್ರೆ, ರಾಜಕೀಯ ಪಕ್ಷಗಳು, ಅದರಲ್ಲೂ ನಾನು ಕಾಂಗ್ರೆಸ್ ಅಂತ ಹೇಳ್ತೇವೆ, ಯಾಕಂದ್ರೆ ನಮ್ಮಲ್ಲಿ ಅಂತ ಕಾರ್ಯಕರ್ತರಿಲ್ಲ. ಒಂದು ನಿರ್ಧಾರವನ್ನ ಇವರು ಜಿಲ್ಲಾ ಕಾಂಗ್ರೆಸ್ ತೆಗಿಬೇಕು. ಏನಂತ ಹೇಳಿದ್ರೆ, ಯಾರೆಲ್ಲ ಮೊನ್ನೆ ಯುವ ಕಾಂಗ್ರೆಸ್ನ ಚುನಾವಣೆಯಲ್ಲಿ ಒಂದು ಯುವ ಕಾಂಗ್ರೆಸ್ನ ಗೆಲುವಿಗಾಗಿ ಅಲ್ಲಿ ಆಂತರಿಕ ಚುನಾವಣೆಗಳು ಬಂದಾಗ ಗೆಲುವೇ ಸಾಧ್ಯತೆ ಅಂತ ಹೇಳಿದಂತ ಸಂದರ್ಭಗಳಲ್ಲಿ ಯಾರೆಲ್ಲ ದುಡಿದಿದ್ದಾರೆ ಅವರ ಫೋಟೋಗಳು ಎಲ್ಲ ವಾಟ್ಸಪ್ಗಳಲ್ಲಿ ಬಂದಿದೆ. ಅವರದ್ದೇ ಗ್ರೂಪ್ಗಳಲ್ಲಿ ಅವರು ಇದು ಮಾಡಿದ್ದಾರೆ. ಅವರ ಕಾರ್ಯಕರ್ತ ಗೆಲುವು ಸಾಧಿಸುವಾಗ ವಿಜಯೋತ್ಸವದಲ್ಲಿ ಭಾಗವಹಿಸಿದ್ದಾರೆ ಅಂತ ಒಂದಲ್ಲ ಎರಡಲ್ಲ ನೂರಾರವರಿಗೆ ಗೊತ್ತಿದೆ. ಆಮೇಲೆ ಇದು ಯಾರು ಅನ್ನುವಂಥದ್ದು ಪ್ರತ್ಯೇಕ ಮಾಡಲಿಕ್ಕೆ ಬಹಳ ಸ್ಪಷ್ಟವಾಗಿ ಮಿಥುನ್ ರೈ ಅವರಿಗೆ ಬಹಳ ಬುದ್ಧಿವಂತರು, ಅವರಿಗೆ ಗೊತ್ತಿದೆ ಯಾರಲ್ಲ ಅಂತೇಳಿ. ಅಂತವರಿಗೆ ಒಂದು ಸೂಚನೆಯನ್ನ ಕೊಡಿ, ನೀವು ಇವತ್ತೇ ಯುವ ಕಾಂಗ್ರೆಸ್ನ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಿ. ಒಂದು. ಎರಡನೇದಾಗಿ, ಇನ್ನು ಮುಂದಕ್ಕೆ ಇಂಥ ಕೆಲಸಗಳಲ್ಲಿ ನೀವು ಭಾಗಿಯಾಗಿದ್ರೆ ಕಠಿಣ ಕ್ರಮಗಳು ನಾವು ತೆಗೀತೇವೆ ಅಂತ ಹೇಳಿ. ಮೂರನೇದಾಗಿ, ಈಗ ಏನು ರೌಡಿ ನಿಗ್ರಹ ದಳ ಅಂತವನ್ನ ಕಮಿಷನರ್ ಏನು ಮಾಡಿದ್ದಾರೆ, ಅದಕ್ಕೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನ ಕೊಡಿ. ಯಾರನ್ನೇ ಬಂಧನ ಮಾಡಿದ್ರು ಕೂಡ ಒಂದು ರಾಜಕೀಯ ಪ್ರಭಾವವನ್ನು ನೀವು ಬಳಸಬೇಡಿ. ಆಮೇಲೆ ಇಂಥ ವ್ಯಕ್ತಿಗಳು ಏನಿದ್ದಾರೆ, ಇವರು ನಾಳೆಯಿಂದ ಹೊರಗೆ ಬಂದು ಮರುದಿವಸ ಬಂದು ಮಾಡುವ ರೀತಿಯಲ್ಲಿ ಆಗಬಾರ್ದು. ಇವರಿಗೆ ಯಾವ ರೀತಿಯ ಪೊಲೀಸರ ಭಯ ಇರಬೇಕಂತ ಹೇಳಿದ್ರೆ, ಇವತ್ತು ಪೊಲೀಸರ ಭಯವನ್ನ ಇಟ್ಕೊಂಡು ಅವರು ಉಳಿದವರಿಗೆ ಹೇಳಬೇಕು, ಇನ್ನು ಜನ್ಮವೇ ನಮಗೆ ಈ ಮಾರಾಟ ಬೇಡ ಮಾಡ, ಆ ರೀತಿಯ ಒಂದು ಭಯ ಈಗ ಇವರು ಹೇಳಿದ ಹಾಗೆ ಯೂತ್ ಕಾಂಗ್ರೆಸ್ಸಿನ ಚುನಾವಣೆಯಲ್ಲಿ ಗಾಂಜಾ ಮಾರಾಟಗಾರರ ಬಳಕೆ ಎಂಬ ಅರ್ಥದಲ್ಲಿ ಇವರು ಮಾತಾಡ್ತಾ ಇದ್ದಾರೆ. ನಾನು ರೈಮುಚಿಲ್ ಅವರಿಗೆ ಕೇಳ್ತಾ ಇದ್ದೇನೆ, ಯೂತ್ ಕಾಂಗ್ರೆಸ್ಗೆ ಮತ್ತು ಯುವ ಮೋರ್ಚಾ ಬಿಜೆಪಿ ಅವರಿಗೆ ಅಲ್ಲಿ ಓಟ್ ಆಗುದಲ್ಲ, ಅಲ್ಲಿ ಯೂತ್ ಕಾಂಗ್ರೆಸ್ಸಿಗೆನೆ ಓಟ್ ಆಗೋದು. ಅದು ಯಾರು ಗೆದ್ರು ಕೂಡ ಅದು ಕಾಂಗ್ರೆಸ್ಸಿಗರ ಆಂತರಿಕ ಚುನಾವಣೆಯಲ್ಲಿ. ಅದಕ್ಕೂ ಗಾಂಜಾ ವ್ಯಸನಿಗಳಿಗೆ ನಾವು ಸಪೋರ್ಟ್ ಮಾಡೋ ಅಗತ್ಯ ಅದು ಒಂದು. ಎರಡನೇದಾಗಿ, ಈಗಾಗಲೇ 2 ಸ್ಕ್ವಾಡ್ ಅನ್ನು ಮಾಡಿದ್ದು ಯಾರು? ಬಿಜೆಪಿ ಅವರ. ಅದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮಾಡಿದ್ದು. ಜಿಲ್ಲಾ ಉಸ್ತುವಾರಿ ಧೀಮಂತ ನಾಯಕ ರಮಣತ್ರಾಯ ನಿರ್ದೇಶನದಿಂದ ಇಲ್ಲಿ ರೌಡಿ ನಿಗ್ರಹ ದಳ, ಗಾಂಜಾ ಸ್ಕ್ವಾಡ್ ಅದನ್ನು ನಂತರ ಅದು ಯಾವಾಗ ಅವಧಿಗಿಂತ ಹತ್ತಿರ ಇರುವಾಗ ಅದನ್ನು ನೀವು ಸೇರಿಸಿ ಹೇಳಿ ಅಂತ ಅದನ್ನು ಮಾಡಿದ್ದು ಧೀಮಂತ ನಾಯಕ ರಮಣತ್ರಾಯ ಅವರು. ಅದು ಘಟನೆ ಮುಂದಕ್ಕೆ ನಡಿಬಾರ್ದು. ಇದರ ಬಗ್ಗೆ ಅವರಿಗೆ ಏನಾದ್ರೆ ಇದೆಯಾ? ಮಾಡುದು ಒಳ್ಳೇದಕ್ಕಲ್ವ ಅದು ಮಾಡಿದ್ದು? ಎರಡನೇದಾಗಿ ನಾನು ಹೇಳ್ತಾ ಇದ್ದೇನೆ, ಇದರಲ್ಲಿ ಅವರ ಬಾಯಲ್ಲಿ ಇರುವುದೇನು? ರಾಜಕೀಯ, ಯೂತ್ ಕಾಂಗ್ರೆಸ್. ಈಗ ನಮ್ಮ ಇಲ್ಲಿ ಅಜೆಂಡಾ ಏನು ಇವತ್ತಿದ್ದು? ಗಾಂಜಾ ವ್ಯಸನಿಗಳ ಮಟ್ಟ ಹಾಕುವುದು ಹೇಗೆ, ಇದರ ಬಗ್ಗೆ ಆಲೋಚನೆ ಮಾಡಬೇಕಂತ ಹೊರತು ಪ್ರತಿಯೊಂದಕ್ಕೆ ರಾಜಕೀಯವನ್ನೇ ನೀವು ನೋಡಬಾರ್ದು. ರಾಜಕೀಯದ ಅಮಲನ್ನು ಕೆಳಗಿಟ್ಟು ಮಾತಾಡ್ಬೇಕಂತ ನಾನು ರೈಮುಚಲ್ ಹೇಳ್ತೇನೆ. ಯಾಕಂತ ಒಂದು ಮಾತು ಕೊನೆಯದಾಗಿ ನಾನು ಹೇಳ್ತೇನೆ, ರಾಜಕೀಯದ ಅಮಲನ್ನು ಕೆಳಗಿಟ್ಟು ಮೊದಲು ಮಾತಾಡಿದ್ರೆ ಖಂಡಿತವಾಗಿ ಇದಕ್ಕೆ ಸೊಲ್ಯೂಷನ್ ಸಿಗ್ತದೆ. ಯಾಕಂತ ಹೇಳಿದ್ರೆ ಇದೊಂದು ಕ್ರಾಂತಿಕಾರಿಯಾಗಿ ನಾವೆಲ್ಲರೂ ಜೊತೆ ಕೂಡಿ ಇದರ ವಿರುದ್ಧ ಹೋರಾಟ ಮಾಡಬೇಕು. ಅದು ಗಡಿ ಭಾಗದಿಂದ, ಕೇರಳದಿಂದ ಬರ್ಬೋದು, ಗೋವಾದಿಂದ ಬರ್ಬೋದು, ಮಹಾರಾಷ್ಟ್ರದಿಂದ ಬರ್ಬೋದು, ಎಲ್ಲಿಂದಲೂ ಬರ್ಬೋದು, ಗಾಂಜಾಗಳು ಬರ್ಬೋದು. ಅದನ್ನು ತಡೆಯುವುದು ಹೇಗೆ ಎಂಬ ಒಂದು ಕಾರ್ಯಕ್ರಮವನ್ನು ನಾವು ಜೊತೆಯಲ್ಲಿ ಹಾಕುವ. ಯಾಕೆ ಇಂಥ ಕಾರ್ಯಕ್ರಮ? ಅದಕ್ಕಾಗಿ ಒಂದು ವೇದಿಕೆ ಸೃಷ್ಟಿ ಮಾಡುವ, ನಾವೆಲ್ಲರೂ ಒಟ್ಟಿಗೆ ಆಗುವ, ಇದರ ಬಗ್ಗೆ ಹೋರಾಟ ಮಾಡುವ. ಎಲ್ಲಿ ನೋಡಿ, ಕೊನೆಯದೊಂದು ಹೇಳ್ತೇನೆ ನೋಡಿ, ಈಗ ಒಂದು ಪ್ರದೇಶದಲ್ಲಿ 1,000 10,000 ಜನರಿದ್ದೆ, ಒಂದು 10 ಜನ ಗಾಂಜಾ ವ್ಯಸನಿಗಳು ಇರ್ಬೋದು, ಎಲ್ಲರೂ ಇರುವುದಿಲ್ಲ. ನಾವು 10,000 ಜನರಿಗೆ 10 ಜನರನ್ನು ರಾಜಕೀಯ ಬಣ್ಣ ಕೊಡಬೇಕು. ಈಗ ನಾನು ಈ ದಿನೇಶ್ರಂತವರನ್ನ ಬಹಳ ವರ್ಷದಿಂದ ಬಲ್ಲೆ. ಅವರೊಬ್ಬ ರಾಜಕಾರಣಿ ಮಾತ್ರ ಅಲ್ಲ, ಒಂದು ಸಮಾಜದ ಬೇರೆ ಬೇರೆ ಇದರಲ್ಲಿ ಮಾಡಿದ್ದಾರೆ. ನಾವು ಜೊತೆಯಲ್ಲಿ ಕೂಡ ಕೆಲಸ ಮಾಡಿದೆ. ಅದಕ್ಕೆ ಅವರ ಮೇಲೆ ವಿಶೇಷವಾದ, ನಾನು ನೇರವಾಗಿ ಕಾಂಗ್ರೆಸ್ ಮೇಲೆ ಆರೋಪ ಹಾಕುವಾಗ ಹಿಂಜರಿದದ್ದು ಯಾಕಂತ ಹೇಳಿದ್ರೆ, ಇಂತಹ ಒಳ್ಳೆ ವ್ಯಕ್ತಿಗಳಿಗೆ ಅದು ತಟ್ಟಬಾರದು ಅಂತ ಹೇಳಿ. ಅದಕ್ಕೋಸ್ಕರ ನಾನು ಯುವ ಕಾಂಗ್ರೆಸ್ಸಿನ ಚುನಾವಣೆಯಲ್ಲಿ ಭಾಗಿಯಾದವರು ಅಂತೇಳಿ ಒಟ್ಟೊತ್ತಿಗೆ ನಾನು ಹೇಳಿರುವಂತದ್ದು. ಈಗ ಅವರೇ ಹೇಳಿದ್ರು, ಯುವ ಕಾಂಗ್ರೆಸ್ ಹೇಳಿಕೊಂಡು ಆ ಗಾಂಜಾ ವ್ಯಸನಿಗಳನ್ನ ಅವರು ಮಾಡಿದ
ಮಾಡಿದಂತ ತಪ್ಪುಗಳನ್ನ ಇವರ ತಲೆಗೆ ಇವರು ಹಾಕಿಕೊಂಡಾಗ ಪರವಾಗಿಲ್ಲ, ನೀವು ನಿಮ್ಮ ಪ್ರಾಮಾಣಿಕತೆಯನ್ನು ಒಪ್ತೇನೆ. ಯಾಕೆ ಸಂಬಂಧ ಕಲ್ಪಿಸ್ತೀರಿ? ನಮಗೆ ಏನು ಲಾಭ? ಸೋತ್ರು ಯಾರು ಗೆದ್ರು ಅವ್ರು ಕಾಂಗ್ರೆಸ್ಸಿಗೇನೆ. ಕೆಳಗಿಟ್ಟು ಮಾತಾಡಿ. ಪದಾಧಿಕಾರಿಗಳು ಗಾಂಜಾ ವ್ಯಸನಿಗಳಂತ ನಾನು ಹೇಳಲಿಲ್ಲ, ನೆನಪಿಟ್ಟುಕೊಂಡು. ಅದನ್ನು 3-4 ಸಾರಿ ಹೇಳಿ ಆಯ್ತು. ಕಾಂಗ್ರೆಸ್ಸಿನ ನಾಯಕರು ಗಾಂಜಾ ವ್ಯಸನಿ ಅಂತ ನಾನು ಹೇಳಲಿಲ್ಲ. ನಾನು ಹೇಳಿದ್ದು ಚುನಾವಣೆಯಲ್ಲಿ ಕೆಲಸ ಮಾಡಿರತಕ್ಕಂತ ಯುವಕರ ತಂಡ ಅಂತ ನಾನು ಹೇಳಿದೆ. ಆ ತಂಡ ಅಂತ ನಾನು ಹೇಳಿದೆ. ಆ ತಂಡವನ್ನ ನಿಮ್ಮ ಕೆಲಸ ಮಾಡ್ತಾರ. ನನ್ನ ಅವಕಾಶ ಮುಗಿತು. ನಾನು ಹೇಳಿದ್ದು ಆ ತಂಡವನ್ನ ನೀವು ನಿಮ್ಮ ಚುನಾವಣೆಯ ಸಂದರ್ಭಗಳಲ್ಲಿ ಬಳಸಿಕೊಳ್ಳಬೇಡಿ. ನೀವು ಹೇಳಿ ನಮ್ಗೆ ಹತ್ತಿರ ಬರಬಾರದು, ನಮ್ಗೆ ಅನ್ಟಚಬಲ್ಸ್ ಯಾರಂತ ಹೇಳಿದ್ರೆ ನೀವು ನಮ್ಗೆ ಅಸ್ಪೃಶ್ಯರು ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ ಅವರಿಗೆ. ನಾವು ನಾಳೆ ಏನಾದ್ರೂ ಸಿಕ್ಕಿ ಬಿದ್ರೆ ಯಾವ ಪೊಲೀಸ್ನವರು ನಮ್ಮ ಬಳಿಗೆ ಬರುವುದಿಲ್ಲ. ಇವತ್ತು ಕಾಂಗ್ರೆಸ್ನವರು ಏನ್ ಮಾಡಿದ್ದಾರೆ, ನಮ್ಮನ್ನು ದೂರ ಇಟ್ಟಿದ್ದಾರೆ. ಆ ಭಯ ಅವರಲ್ಲಿ ಬರ್ತದೆ. ಅದೇ ಹೊತ್ತಲ್ಲಿ ನಾನು ಹೇಳ್ತಾ ಇದ್ದೇನೆ, ಇದು ನಾನು ಕೂಡ ಭಾರತೀಯ ಜನತಾ ಪಾರ್ಟಿ ಒಬ್ಬ ನಾಯಕನೇ ಹೌದಲ್ವಾ. ನಾವು ಪ್ರಾಮಾಣಿಕವಾಗಿ ಹೇಳ್ತೇವೆ, ನಮ್ಮ ಚುನಾವಣೆಯಲ್ಲಿ ಇಂತಹ ಡ್ರಗ್ಸ್ ಮಾಫಿಯಾಗಳು ಯಾರೇ ಇದ್ರೂ ಕೂಡ ನೀವು ಕೋಟ್ಯಾಧೀಶರಾಗಿ, ನೀವೆಷ್ಟೇ ದೊಡ್ಡ ಪ್ರಭಾವಿ ವ್ಯಕ್ತಿಗಳಾಗಿ, ನೀವು ಒಬ್ಬರ ಸಹಕಾರ ಕೂಡ ನಮ್ಗೆ ಬೇಕಾಗಿಲ್ಲ. ನಮ್ಮ ಬೂತ್ ಮಟ್ಟದಲ್ಲಿ, ನಮ್ಮ ಜಿಲ್ಲಾ ಮಟ್ಟದಲ್ಲಿ, ನಮ್ಮ ಶಕ್ತಿ ಕೇಂದ್ರದಲ್ಲಿರತಕ್ಕಂತ ಯಾವುದೇ ಕಾರ್ಯಕರ್ತ ಇಂತಹ ಒಂದು ವ್ಯಸನಕ್ಕೆ ಬಲಿಯಾದ ವ್ಯಕ್ತಿಗಳು ಇಲ್ಲ. ಇದು ನಮ್ಗೆ ಬಹಳ ಗೌರವ. ಅದರಿಂದಾಗಿ ಈ ರೀತಿಯಾಗಿ ಮಾಡಿ ಅನ್ನತಕ್ಕಂಥ ಒಂದು ಸಲಹೆಯನ್ನ ಕೊಡ್ತಾ ಇದ್ದೇನೆ. ಮೂರನೇದಾಗಿ ಒಂದೇ ಒಂದು ಮಾತು ಈ ಕಾರ್ಯಕ್ರಮದಲ್ಲಿ ನಾನು ಹೇಳಲೇಬೇಕಾಗಿದೆ. ಇನ್ನು ಮುಂದಕ್ಕೆ ಕೂಡ ಹಾಗೆ ಕಾಂಗ್ರೆಸ್ ಅನ್ನು ಇವರು ಬೆಂಬಲಿಸುವುದಂತ ಹೇಳಿದ್ರೆ ಅಂತವರಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟ ಹಾಗೆ. ಅದಕ್ಕೋಸ್ಕರ ಇವತ್ತು ಪ್ರತಿ ಮನೆಯಲ್ಲಿ ಈ ಕಾರ್ಯವನ್ನು ವಾಚ್ ಮಾಡತಕ್ಕಂಥವರು ಆಲೋಚನೆ ಮಾಡಬೇಕು, ನಾವು ಯಾವ ಶಕ್ತಿಯನ್ನ ನಾವು ಬೆಳೆಸ್ತಾ ಇದ್ದೀವಿ. ಈ ರಾಜ್ಯವನ್ನ ಗಾಂಜಾ ಮುಕ್ತ ಮಾಡಬೇಕಾದ್ರೆ ಇವರು ಅವರಿಗೆ ಪರೋಕ್ಷವಾಗಿ ಬೆಂಬಲ ಕೊಡತಕ್ಕಂತ ಕಾಂಗ್ರೆಸ್ ನಾಯಕರನ್ನು ಈಗ ನೀವು ಹೇಳಿದ್ರೆ ಗಡಿಯಿಂದ ಒಳಗೆ ಬರುತ್ತೆ, ಕೇರಳದಿಂದ ಗೋವಾ, ಪೊಲೀಸ್ಗೆ ಸ್ಟ್ರಾಂಗ್ ಆಗಿ ಹೇಳಿದ್ರೆ ನಿಮ್ಮ ಸರ್ಕಾರ ನಿಮ್ಮದು ಕಾಂಗ್ರೆಸ್ ಸರ್ಕಾರ, ಹಾಗಾಗಿ ಅದು ಒಳಗೆ ಬರಲಿ ಸಾಧ್ಯ ಇರಲಿಲ್ಲ. ಬಹುಶಃ ಲೂಸ್ ಇದ್ದ ಕಾರಣ, ಸಡಿಲಿಕ್ಕಿದ್ದ ಕಾರಣ ಬರ್ತಾ ಉಂಟು ಅಂತ ನೀವು ಒಪ್ಕೊಳ್ತೀರಾ? ಅಲ್ಲ, ಎಲ್ಲ ಗಡಿ ಭಾಗದಿಂದ ಬರ್ತದೆ. ಕೇರಳ ಗಡಿ ಭಾಗದಿಂದ ಬರಬಹುದು. ಸ್ಟ್ರಾಂಗ್ ಪೊಲೀಸ್ ಇಲಾಖೆ ಒಂದು ವೇಳೆ ಪೊಲೀಸ್ ಇಲಾಖೆ ಎಲ್ಲಾ ಮಟ್ಟದಿಂದ ಅವರ ಕೆಲಸ ಅವರು ಮಾಡ್ತಾ ಇದ್ದಾರೆ. ಈಗ ಬಾಕಿ ಇರುವುದು ಏನಂತ ಹೇಳಿದ್ರೆ ಸಾರ್ವಜನಿಕರ ಕೆಲಸ. ನಿಜವಾಗಿ ಸಾರ್ವಜನಿಕರು ಪೊಲೀಸರಿಗೆ ಸಹಾಯವನ್ನು ಮಾಡಿದ್ರೆ, ಸಾರ್ವಜನಿಕರು ಅಂತ ಮಾಹಿತಿಯನ್ನು ಪೊಲೀಸರಿಗೆ ಕೊಟ್ರೆ ಖಂಡಿತವಾಗಿ ಇದನ್ನು ತಡೆಗಟ್ಟಲಿಕ್ಕೆ ದೊಡ್ಡ ಕೆಲಸ ಏನಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಇದರ ಬಗ್ಗೆ ದುಡಿದ್ರೆ ಈ ಒಂದು ಮದ್ಯ ವ್ಯಸನಿ, ಇದು ಗಾಂಜಾ ಮಾರಾಟದ ಬಗ್ಗೆ ಎಲ್ಲ ಅದನ್ನೇ ಹೇಳಿದ್ ನಾವು. ಎಲ್ಲರೂ ಒಗ್ಗಟ್ಟಾಗ್ಬೇಕು ಇದರಲ್ಲಿ. ಇವನಂತ ಇಲ್ಲ, ಎಲ್ಲರೂ ಒಂದೇ. ಇವತ್ತು ನಾವು ಈ ರೀತಿ ಮಾತಾಡಿದ್ರೆ ಹಿಂದೆ ನಮ್ಮ ಮಕ್ಕಳೇ ಇದಕ್ಕೆ ಈ ವ್ಯಸನಕ್ಕೆ ಬಲಿಯಾಗ್ತಾರೆ. ಇದು ಎಲ್ಲ ಪಕ್ಷದವರು, ಎಲ್ಲ ಬಿಜೆಪಿಯವರಾಗ್ಲಿ ಕಾಂಗ್ರೆಸ್ಗಾರಾಗ್ಲಿ ಇದು ಮೊದಲು ಆಲೋಚನೆ ಮಾಡ್ಬೇಕು. ಇದಕ್ಕೆ ಪ್ರಾಮಾಣಿಕತೆ ಆಗಲಿ, ಇದು ಸಮಾಜವನ್ನು ಒಟ್ಟಿಗೆ ಮಾಡಿಕೊಂಡು ಇದರ ಅಂತವರಿಗೆ ಸಪೋರ್ಟ್ ಮಾಡುದಿಲ್ಲ, ರಾಜಕೀಯ ಮುಖಂಡರು ಕಾಂಗ್ರೆಸ್ ಹೋಗುದಿಲ್ಲ. ಖಂಡಿತವಾಗಿ ಪ್ರಾಮಾಣಿಕವಾಗಿ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಗಾಂಜಾ ಗಾಂಜಾ ಮಾರಾಟಗಾರರಿಗೂ ಕೂಡ ಕಾಂಗ್ರೆಸ್ ಪ್ರಾಮಾಣಿಕವಾಗಿ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ, ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅಂತವರನ್ನು ಬಂಧಿಸುವಂತ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಈಗಾಗಲೇ ರಮನಾಥ್ ರೈ ಅವರು ಅದಕ್ಕೆ ಬೇಕಾದ ರಚನೆ ಮಾಡಿದ್ದಾರೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಣಾಜೆ ಪೊಲೀಸ್ ಸ್ಟೇಷನ್ ಅನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಹೈಯೆಸ್ಟ್ ಗಾಂಜಾ ಕೇಸ್ ಅನ್ನು ಹಿಡಿದಂತ ನಮ್ಮ ಕೊಣಾಜೆ ಪೊಲೀಸ್ ಸ್ಟೇಷನ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರನ್ನು ಬಾರಿ ನಾವು ಅಭಿನಂದಿಸಬೇಕಾಗ್ತದೆ. ಕೊನೆಯದಾಗಿ ಇಬ್ರು ಗಣ್ಯರು ವೀಕ್ಷಕರಿಗೆ ರೇಮುಚ್ ಮೊದಲು ಏನ್ ಹೇಳಿಕೆ ಇಷ್ಟೇ, ಇದು ಯಾವುದೇ ಕಾಂಗ್ರೆಸ್ ಬಿಜೆಪಿ ಸಮಸ್ಯೆ ಅಲ್ಲ. ಇವರು ಹೇಳಿದ ಹಾಗೆ ಈ ಸಮಸ್ಯೆಗಳು ನಮ್ಮ ಭಾವಿ ಮಕ್ಕಳ ಒಂದು ಏನು ಭವಿಷ್ಯವನ್ನ ಒಂದು ಕಾಡತಕ್ಕಂತ ಒಂದು ಪ್ರಶ್ನೆ. ಇದಕ್ಕೆ ನಾವು ರಾಜಕೀಯ ನಾವು ಬಿಟ್ಟು ನಾವು ಪರಸ್ಪರ ಇದ್ ಮಾಡ್ಕೊಂಡು ನಮ್ಮ ವಿಷಯ ಇಷ್ಟೇ. ಗಾಂಜಾಕ್ಕೆ ಸಬ್ಜೆಕ್ಟ್ ಏನಾದರೂ ಪೊಲೀಸರು ರೈಡ್ ಮಾಡಿದ್ರೆ ಅಲ್ಲಿಗೆ ಯಾವುದೇ ರೀತಿಯ ರಾಜಕೀಯ ಹಸ್ತಕ್ಷೇಪ ಆಗಬಾರದು. ಪೊಲೀಸರ ಕೈಗಳನ್ನ ಕಟ್ಟಿ ಹಾಕತಕ್ಕಂತ ಕೆಲಸಗಳು
ಮಾಡಬಾರ್ದು. ಮೊದಲನೇದಾಗಿ ನಾವು ಇಷ್ಟೇ ಹೇಳುದು, ಇವತ್ತು ಪೊಲೀಸರು ಇಂಥ ಆರೋಪಿಗಳನ್ನ ಪತ್ತೆ ಹಚ್ಚಿದ್ರೆ ಕೆಲವು ನಕಲಿ ಏನು ಮಾನವ ಹಕ್ಕು ಹೋರಾಟಗಾರ ಅಂತೇಳಿ ಬರ್ತಾರೆ, ಅವರಿಗೆ ನೀವು ಬಿರಿಯಾನಿಯನ್ನ ಕೊಟ್ರ, ಅವರಿಗೆ ನೀವು ಯಾವ ರೀತಿಯಲ್ಲಿ ಕೂರಿಸಿದ್ದೀರಿ, ಅಂತ ಯಾವುದೇ ನಕಲಿ ಮಾನವ ಹಕ್ಕು ಹೋರಾಟಗಾರರು ಬಂದ್ರೆ ಮಾನ್ಯ ಆಯುಕ್ತರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ, ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತೇನೆ, ಮೊದಲು ನಿಮ್ಮ ದಂಡ ಏನಿದೆ ದಂಡಂ ದಶಗುಣಂ ಅವರ ಮೇಲೆ ನೀವು ಅದನ್ನ ತೋರಿಸಬೇಕು. ಇತ್ತ ವಿಚಾರ. ಆಮೇಲೆ ತಪ್ಪು ಮಾಡದ ನಿರಪರಾಧಿಗಳ ಬಗ್ಗೆ ಯಾರೇ ಇವರು ಫೋನ್ ಮಾಡಬಹುದು, ನಾವು ಫೋನ್ ಮಾಡಬಹುದು, ಅದೊಂದು ಪ್ರಾಮಾಣಿಕವಾದಂತ ಒಂದು ಕೇಸ್ ಆಗಿದ್ರೆ ನಮ್ಗೆ ನೀವು ಗೌರವ ಕೊಡಿ, ರಾಜಕಾರಣಿಗಳು ಮಾಡ್ತಾರೆ. ಆದ್ರೆ ಕೊಲೆ ಪಾತಕ, ಡ್ರಗ್ಸ್ ಇಂಥ ಮಾಫಿಯಾಗಳಿಗೆ ಯಾರೇ ಬಂದ್ರು ಮಾಡದೇ ಇದ್ದಾಗ ಆಮೇಲೆ ಏನಾಗಿದೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟ ತಕ್ಷಣ ಅಲ್ಲಿಯ ಪೊಲೀಸ್ ಸಣ್ಣ ಮಟ್ಟದ ಯಾರು ಕಾನ್ಸ್ಟೇಬಲ್ ಇದೆ ಅವರಿಂದ ಲೀಕ್ ಆಗದ ಹಾಗೆ ನೋಡಬೇಕು. ಯಾಕಂತ ಹೇಳಿದ್ರೆ ಮಾಹಿತಿ ಸಿಕ್ಕಿದ ತಕ್ಷಣ ನೀವು ಅಲ್ಲಿ ಹೋದಾಗ ಅಲ್ಲಿ ಸಿಗಲಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಯಾರೋ ನಿಮ್ಮಿಂದ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆಗಲೇ ಏನ್ ಮಾಡ್ಬೇಕು, ಹಿರಿಯ ಅಧಿಕಾರಿಗಳು ಅದರ ಬಗ್ಗೆ ಕ್ರಮವನ್ನು ತೆಗೆಯಬೇಕು. ಆಮೇಲೆ ಅವರನ್ನ ಕಾನೂನಿನ ಒಳಗೆ ಇದು ಮಾಡಬೇಕು. ಮುಂದೆ ಯಾವುದೇ ರೀತಿಯಲ್ಲಿ ಅವರು ಪೊಲೀಸರ ಭಯದಿಂದ ಇರುವ ರೀತಿಯ ವಾತಾವರಣವನ್ನ ಮಾನ್ಯ ಪೊಲೀಸ್ ಆಯುಕ್ತರ ತಂಡದ ಪೊಲೀಸ್ ತಂಡ ಮಾಡಬೇಕು. ಈ ಬಾರಿ ಏನು ರೌಡಿ ನಿಗ್ರಹ ಮಾಡಿದ್ದಾರೆ ಅದಕ್ಕೆ ನಾನು ಖಂಡಿತವಾಗಿಯೂ ಈ ತಂಡವನ್ನು ನಾನು ಅಭಿನಂದಿಸ್ತೇನೆ. ಒಳ್ಳೆಯದನ್ನು ಹೇಳತಕ್ಕಂತ ಪ್ರಾಮಾಣಿಕ ರಾಜಕಾರಣಿಗಳು ನಾವಾಗಬೇಕು. ನಾನು ಸಾರ್ವಜನಿಕರಲ್ಲಿ ನಾನು ವಿನಂತಿ ಏನಂತ ಹೇಳಿದ್ರೆ, ತಾಯಿ ತಂದೆಯರು, ಮಹಿಳೆಯರು ಎಲ್ಲಿ ಅವರಿಗೆ ಇದರ ಗುಮಾನಿ ಇದೆ ಖಂಡಿತವಾಗಿಯೂ ಹತ್ತಿರದ ಪೊಲೀಸ್ ಠಾಣೆಗೆ ಅದರ ಮಾಹಿತಿಯನ್ನು ಕೊಡಬೇಕು. ಇವತ್ತು ನಮ್ಮ ಮಕ್ಕಳಾಗ್ಲಿ ನೆರೆಹೊರೆಯವರಿಗೆ ಯಾರು ಇದರ ಬಗ್ಗೆ ಚಲನವಲನವನ್ನು ಗುರುತಿಸಿ ಪೊಲೀಸರಿಗೆ ಮಾಹಿತಿ ಕೊಡಬೇಕು. ಈಗ ರೈಮುಚ್ಚಿಲ್ರವರು ಹೇಳಿದಾಗೆ ಪೊಲೀಸ್ ಇಲಾಖೆಯಲ್ಲಿ ತುಂಬಾ ಸಲ ಇದರ ಒಂದು ಮಾಹಿತಿ ಕೊಟ್ಟಾಗ ಲೀಕ್ ಆಗಿ ಬೇರೆ ಬೇರೆಯವರು ಇದರ ಪೆಟ್ಟು ತಿಂದಿದ್ದಾರೆ. ಉದಾಹರಣೆಗೆ ಕಾಂಗ್ರೆಸ್ಸಿನ ಒಬ್ಬ ನಾಯಕ ಉಳ್ಳಾಲ ಟೌನ್ ಪಂಚಾಯತ್ ನಗರಸಭೆಯ ಒಬ್ಬ ಕೌನ್ಸಿಲರ್ ಫಾರೂಕ್ ಉಳ್ಳಾಲ್ ರವರು ಈ ಬಗ್ಗೆ ಒಂದು ಕಾರ್ಯಾಚರಣೆಯನ್ನು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಾಗ ಅವರ ವಿರುದ್ಧ ಕೂಡ ಹಲ್ಲೆಯನ್ನು ಮಾಡಿ ಅವರ ಕಾರುಗಳನ್ನು ಪುಡಿ ಮಾಡಿ ಒಂದು ಪ್ರಸಂಗ ಕೂಡ ನಡೆದಿದೆ. ಇದು ಕೂಡ ನನ್ನ ರಾಜಕೀಯ ಗುರುಗಳಾಗಿದ್ದಾರೆ ಅವರಿಗೆ ಕೂಡ ಹಲ್ಲೆ ಆಗಿದೆ. ಅಮರ್ ಇವರ ತಾರನಾಥ್ ಎಂಬುವರು ಒಂದು ಸುಳಿವನ್ನು ಕೊಟ್ಟರು, ಒಂದು ಮಾಹಿತಿಯನ್ನು ಕೊಟ್ಟರು, ಇಂಥ ಅವರು ಗಾಂಜಾ ಮಾಡ್ತಾ ಇದ್ದಾರೆ, ಅಲ್ಲಿ ಕೂಡ ಒಂದು ಸ್ವಲ್ಪ ಲೀಕ್ ಆಗಿ ಅವರ ಮನೆಗೆ ಒಂದು ಬೆಂಕಿ ಕೊಡುವಂತ ಒಂದು ಕಾರ್ಯಕ್ರಮ ಆಯಿತು. ಈ ರೀತಿ ಒಂದು ಸಣ್ಣ ಪುಟ್ಟ ಅಲ್ಲಿ ಆಗ್ತಾ ಇದೆ. ಅದಕ್ಕೆ ಕೂಡ ಪೊಲೀಸ್ನವರು ಏನಾಗ್ತದೆ ಅಂತ ಹೇಳಿದ್ರೆ ಆ ಸಂದರ್ಭಕ್ಕೆ ಅವರಿಗೆ ಡ್ಯೂಟಿ ಹಾಕುವಾಗ ಏನೋ ಸ್ವಲ್ಪ ಟೆನ್ಷನ್ ಆಗ್ತದೋ ಏನೋ, ಅವರು ಬಾಯಲ್ಲಿ ಅವರವರ ಹೆಸರು ಬಂದು ಅವನು ಕಂಪ್ಲೇಂಟ್ ಕೊಟ್ಟದಕ್ಕೆ ನಮ್ಗೆ ಇಲ್ಲಿ ಡ್ಯೂಟಿ ಹಾಕಿದ್ದಾರೆ ಇಂತ ಒಂದು ಇನ್ನು ಪೊಲೀಸ್ನವರು ಕೂಡ ಈ ಬಗ್ಗೆ ಸ್ವಲ್ಪ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ಎಲ್ಲರೂ ಪೊಲೀಸರು, ರಾಜಕಾರಣಿಗಳು ಎಲ್ಲರೂ ಜೊತೆಯಾಗಿ ನಾವೆಲ್ಲರೂ ಇರುವುದು ಸಮಾಜದ ಒಳಿತಿಗಾಗಿ ಎಂಬ ಒಂದು ನಿಲುವನ್ನು ತಲೆಯಲ್ಲಿ ಇಟ್ಟುಕೊಂಡು ಈ ಒಂದು ಪಿಡುಗನ್ನು ಹೋಗಲಾಡಿಸಬೇಕೆಂಬ ಒಂದು ಕಾರ್ಯಕ್ರಮ. ಅಂತಿಮವಾಗಿ ಉಳಿಯುವುದೇ ಗಾಂಜಾಕ್ಕೆ ಧರ್ಮ ಇಲ್ಲ, ಗಾಂಜಾಕ್ಕೆ ಪಕ್ಷ ಇಲ್ಲ, ಗಾಂಜಾವನ್ನು ಸೇವಿಸುವವರು ಒಂದು ಬುಗುರಿ ತರ ಅವರನ್ನು ಯಾರು ಬೇಕಾದರೂ ಬಳಸಬಹುದು, ಆ ಪರಿಸ್ಥಿತಿ ಇದೆ. ಹಾಗೆ ಆಗದಿರಲಿ, ಗಾಂಜಾವನ್ನು ಮಾರಾಟ ಮಾಡೋರು ಅಥವಾ ಅದನ್ನು ಉಪಯೋಗಿಸುವವರನ್ನು ಸೂಕ್ತ ರೀತಿಯಲ್ಲಿ ಆತನ ಧರ್ಮ ಪಕ್ಷ ನೋಡದೆ ಅವನಿಗೆ ಸೂಕ್ತ ತನಿಖೆಯಾಗಿ ಶಿಕ್ಷೆ ಆಗುವ ರೀತಿಯಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟರೆ ಉಳ್ಳಾಲ ಇರ್ಬೋದು, ಇಡೀ ಜಿಲ್ಲೆ ಇರ್ಬೋದು, ಗಾಂಜಾದ ಮಾಫಿಯಾದ ಹೆಸರೇ ಅಳಿಸಿ ಹೋಗುತ್ತೆ. ಹಾಗೆ ಆಗಲಿ ಅಂತ ಬಯಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದು 1 ಗಂಟೆಗಳ ಅವಧಿಯಲ್ಲಿ ತಮ್ಮ ವಾದವನ್ನು ಮಂಡಿಸಿರುವಂಥ ರೈಮುಚ್ಚಲವರಿಗೆ ಮತ್ತು ದಿನೇಶ್ ಕುಂಪಲ್ ಅವರಿಗೆ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.